ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮವು ಮೇ 10ರಂದು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸಮಾವೇಶ ನಡೆಯುವ ಸ್ಥಳದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮೇ 10ರಂದು ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ನಡೆಯಲಿದೆ. ಸ್ವಸಹಾಯ ಗುಂಪಿನ ಸದಸ್ಯರುಗಳು ಈ ಸಮಾವೇಶಕ್ಕೆ ಆಗಮಿಸಿ ತಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಮಾವೇಶವು ಚಾರಿತ್ರಿಕ ಸಮಾವೇಶ ಆಗಲಿದೆ ಎಂದರು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೂರದಿಂದ ಅಂತ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು 1:15ಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ. ತಾವು ನೋಡ್ಬೋದು, ತಾವು ಕೂಡ ದೃಶ್ಯ ಮಾಧ್ಯಮದ ಮಿತ್ರರು ಇಂಥ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು. ಆದರೆ ನಾನು ಕಂಡಾಗ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನಲ್ಲಿ ಮಾಡಬೇಕಂತಿದ್ದು, ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಕಂಡಾಗ ನಾನು ಬಹಳ ದಿವಸದಿಂದ ಎಲ್ಲ ಸಮಾರಂಭಗಳಿಗೂ ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ತೇವೆ. ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು ನಾಳಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾಳಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು, ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು 25 ವರ್ಷಗಳ ಹಿಂದೆ ಕಂಡಂತಹ ಕನಸು ನನಸಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಆರ್ಥಿಕ ಸಬಲೀಕರಣವಾಗಬೇಕು, ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭಿಸಿದ್ರು. ಇಂದು ಅದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗಬಹುದು, ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗಬಹುದು. ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂತ ಆ ಗುಂಪು ಸಾಲವನ್ನು ನಾವು ಕೊಡುವಂತದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂತದ್ದು. ವಸೂಲತಿ ಅಂತ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂತ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈ ಸಂದರ್ಭ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಇರುವತ್ತೂರು, ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಫ್ರಾನ್ಸಿಸ್ ಸೆರಾವೋ ಇವರಿಂದ ಗುರುದೀಕ್ಷೆ ಪಡೆದ ಫಾದರ್ ಸ್ಟ್ಯಾನಿ ಲಿಸ್ತನ್ ಪಿಂಟೋ ಇವರು ಸೂರಿಕುಮೇರುವಿನಲ್ಲಿರುವ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಪ್ರಥಮ ಕೃತಜ್ಞತಾ ಬಲಿಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಯಾಜಕ ಫಾದರ್ ಸ್ಟ್ಯಾನಿ ಪಿಂಟೋ ಅವರು, ಇದೇ ಧರ್ಮ ಕೇಂದ್ರದ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿ ಬಹಳಷ್ಟು ಬಾರಿ ಬಲಿಪೂಜೆಗೆ ಬರುತ್ತಿದ್ದೆ. ದೇವರ ಆಶೀರ್ವಾದದಲ್ಲಿ ನಾನು ಬಲಿಪೀಠದಲ್ಲಿ ದೇವರ ಯಾಜಕನಾಗಲು ನನಗೆ ಭಾಗ್ಯ ದೊರಕಿತು ಎಂದರು.
ಪೂಜೆಯ ಬಳಿಕ ನೂತನ ಯಾಜಕರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೂರಿಕುಮೇರು ಬೋರಿಮಾರ್ ಚರ್ಚ್ ಧರ್ಮಗುರು ವಂದನೀಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಧರ್ಮಕೇಂದ್ರದ ಪರವಾಗಿ ನೂತನ ಯಾಜಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಮಂಗಳೂರು ಕಾರ್ಮೆಲೈಟ್ ಸಂಸ್ಥೆಯ ಕರ್ನಾಟಕ ಗೋವಾ ಪ್ರಾಂತೀಯ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಸೋಜಾ ನೂತನ ಯಾಜಕರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಧರ್ಮಗುರುಗಳಿಗೆ, ಧರ್ಮಭಗಿನಿಯರಿಗೆ, ಭಕ್ತಾದಿಗಳಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರ್ಮೆಲೈಟ್ ಸಂಸ್ಥೆಯ ಧರ್ಮಗುರುಗಳು, ವಿವಿಧ ಧರ್ಮಕ್ಷೇತ್ರದ ಧರ್ಮಗುರುಗಳು, ಧರ್ಮಭಗಿನಿಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೂತನ ಯಾಜಕರನ್ನು ಸೂರಿಕುಮೇರು ಬೋರಿಮಾರ್ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಆಲ್ವಿನ್ ಪಾಯ್ಸ್, ಆಯೋಗಗಳ ಸಂಯೋಜಕರಾದ ಎಲಿಯಾಸ್ ಪಿರೇರಾ ಮತ್ತು ಕೆಥೋಲಿಕ್ ಸಭಾ ಸೂರಿಕುಮೇರು ಬೋರಿಮಾರ್ ಘಟಕದ ಅಧ್ಯಕ್ಷ ಥೋಮಸ್ ಲಸ್ರಾದೋ ಹಾಗೂ ಕೆಥೋಲಿಕ್ ಸಭಾ ವಿಟ್ಲ ವಲಯದ ಅಧ್ಯಕ್ಷ ರೋಷನ್ ಬೋನಿವಾಸ್ ಮಾರ್ಟಿಸ್ ಅಭಿನಂದನೆಗಳನ್ನು ಸಲ್ಲಿಸಿದರು. म्हणटोच हें ताका आलकुंज आसा पिंटो पूण स्टॅनिंग उरता आसा. स्टॅनी इज अ शॉर्ट फॉर्म ऑफ स्टॅनिस्लावस. स्टॅनिस्लावस म्हणजे जोयत हाडटा तसलो, हू अचीव्स ग्लोरी. म्हणटोच तुज्या जिवितांत जायतें जोयत तुवें आपणावचें, तूं यशस्वन जावचो, पूण तुजेर पातयेवन न्हय. हांव बँगलोर आसतां आनी तुवें जायतीं वर्सां बिशप आर्च बिशप अल्फॉन्स मतायस म्हणून आसलो, रिटायर्ड जाल्लो. मागीर थंय सेंट जॉन्स मेडिकल हॉस्पिटलांत थंय सेवा आपली दितालो. आनी जेन्ना हांव ह्या हॉस्पिटलांत वेतालो तेन्ना ताका बेट करूंक वेतालो. चड करून तो सदांच लोबार दिसतालो. ही वूड ऑलवेज बी एकोडो पासून आसल्यार रुमान आसल्यार पासून सदांच लोबार आसतालो. एक दीस तो पॅन्ट शर्टार आसलो आनी एकल्या चेड्यान भुरग्यान ताका पळयलो आनी मांयक सांगलें, माय 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 आयज बीस साहेब मुनीस जाला. ಮಹಮ್ಮದ್ ಅಲಿ ವಿ4 ನ್ಯೂಸ್ ವಿಟ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ. ಕೆಣಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ. ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ್ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ. ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪ ನಡೆಸಿದ್ದಾರೆ. ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ. ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡುತ್ತಾರೆಂದರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು? ಆದ್ದರಿಂದ ಶೀಘ್ರವೇ ಪ್ರಕರಣವನ್ನು ಎನ್ಐಎಗೆ ವಹಿಸಿಕೊಡಬೇಕಿದೆ. ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಂಗಳೂರು ಬಿಜೆಪಿ ಮಂಡಲವು ಒತ್ತಾಯಿಸುತ್ತದೆ ಎಂದರು. ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ. ಆಗಿರುವಾಗ ಇದೇ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ, ಇವತ್ತು ಯುಟಿ ಖಾದರ್ ಮಾತಾಡಿದ್ದು ಹಂತಕರ ಪರವಾಗಿ. ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಸದಾಶಿವಳ್ಳಲ್ರೆ, ನೀವು ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿ ಖಾದರ್ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆನೂ ಅವರ ಮನೆಯವರ ಬಗ್ಗೆನೂ ಮಾತಾಡಿದ್ದಿಲ್ಲ. ಅನುಕಂಪ ತೋರಿಸಬೇಕಿತ್ತಲ್ಲ. ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಸುಹಾನ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ನೀವು ಹಣೆಪಟ್ಟಿ ಕಟ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೇನೆ, ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನನ್ನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ರೌಡಿ ಶೀಟರನ್ನು ಕೊಲ್ತೀರಾ? ಇದು ಒಂದು ರೀತಿಯ ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು. ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಪಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಖುಷಿ ಪಟ್ಟು ಅವರಿಗೆ ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ
ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ, ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಆಪರೇಷನ್ ಸಿಂಧೂರ್ ಶಕ್ತಿಶಾಲಿ ಆಪರೇಷನ್ ಎಂದು ಹೇಳಿರುವ ನಿವೃತ್ತ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರು ಸೋಫಿಯಾ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಫೋಟೋ ಸಮೇತ ಅಭಿಪ್ರಾಯ ಹೇಳಿದ್ದಾರೆ. ಇಬ್ಬರು ಮಹಿಳಾ ವೀರಾಂಗನೆಯರ ಸಮಯೋಚಿತ ನಿರ್ಧಾರ ಆಪರೇಷನ್ ಸಿಂಧೂರ್ನಲ್ಲಿ ಇರುವುದು ಶ್ಲಾಘನೀಯ ಎಂದಿರುವ ಸಾನಿಯಾ ಮಿರ್ಜಾರು ತನ್ನ ಪೋಸ್ಟ್ಗೆ ಸೋಫಿಯಾ, ವ್ಯೋಮಿಕಾ ಅವರ ಫೋಟೋಗಳನ್ನೇ ಬಳಸಿದ್ದಾರೆ. ಈ ಫೋಟೋಗಳು ಮತ್ತು ದಾಳಿಯು ದೇಶದ ಹೆಸರಿನಲ್ಲಿ ನಾವು ಯಾರು ಏನು ಎಂಬುದನ್ನು ಸ್ಪಷ್ಟಪಡಿಸಿದೆ ಎಂದು ಸಾನಿಯಾ ಸ್ಪಷ್ಟಪಡಿಸಿದ್ದಾರೆ. ಕಿರಿಮಂಜೇಶ್ವರದ ಶ್ರೀ ಅಗಸ್ತೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀ ಮನ್ಮಹಾ ರಥೋತ್ಸವ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಮೇ 7ರಿಂದ ಮೇ 14ರವರೆಗೆ ನಡೆಯಲಿದೆ. ಧ್ವಜಾರೋಹಣ, ಬಲಿ, ಸಂಜೆ 5:30ಕ್ಕೆ ವಸಂತೋತ್ಸವ, ಸಂಜೆ 6:30ಕ್ಕೆ ಪುರ ಮೆರವಣಿಗೆ, ಕಟ್ಟೆ ಉತ್ಸವ, ರಥಬೀದಿ ಕಟ್ಟೆಯಲ್ಲಿ ವಸಂತೋತ್ಸವ ಸಂಭ್ರಮದಿಂದ ನಡೆಯಲಿರುವುದು. ಮೇ 9ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ರುದ್ರಾಭಿಷೇಕ, ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ನಿತ್ಯ ಬಲಿ, ಮಂಗಳಾರತಿ, ಸಂಜೆ 6 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ ನಡೆಯಲಿರುವುದು. ಮೇ 10ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಶ್ರೀ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ, ಕಟ್ಟೆ ಉತ್ಸವ ನಡೆಯಲಿದೆ. ಮೇ 11ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಕೆರೆಕಟ್ಟೆ ಹನುಮಂತ ದೇವಸ್ಥಾನದಲ್ಲಿ ವಸಂತೋತ್ಸವ, ಸಂಜೆ 7 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಮೇ 12ರಂದು ಬುದ್ಧ ಪೂರ್ಣಿಮಾ, ಪೂರ್ವಾಹ್ನ ನಿತ್ಯ ಬಲಿ, ಅಧಿವಾಸ ಹೋಮ, ರಥಶುದ್ಧಿ, ರಥಬಲಿ, ಬೆಳಿಗ್ಗೆ 10 ಗಂಟೆಗೆ ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಶ್ರೀ ಮನ್ಮಹಾ ರಥೋತ್ಸವ ಸಡಗರ ಸಂಭ್ರಮದಲ್ಲಿ ನಡೆಯಲಿದೆ. ಮೇ 13ರಂದು ಪ್ರಬೋಧೋತ್ಸವ, ವಸಂತೋತ್ಸವ, ರಾತ್ರಿ 8 ಗಂಟೆಗೆ ಚೂರ್ಣೋತ್ಸವ, ಮೃಗಾಹ ವಿಹಾರ, ಅವಾಭೃತ ಸ್ನಾನ, ವರುಣ ಹೋಮ, ಮೇ 14ರಂದು ಪೂರ್ಣಾಹುತಿ, ಧ್ವಜಾರೋಹಣ ನಡೆಯಲಿದೆ. ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಮೂಡು ಗಣಪತಿ ಸೇವೆ, ಸಂಜೆ ಈಶ್ವರ ದೇವರಿಗೆ ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಪ್ರದೀಪ್ ಕುಮಾರ್ ಶೆಟ್ಟಿ, ಸಮಿತಿ ಸದಸ್ಯರಾದ ರಾಮಕೃಷ್ಣ ಭಟ್, ಎನ್ವಿ ಪ್ರಕಾಶ್ ಐತಾಳ್, ಪಂಜು ಎಂ ಕುಂದರ್, ಈಶ್ವರ, ಆನಂದ ದೇವಾಡಿಗ, ರವಿರಾಜ್ ಪೂಜಾರಿ, ಸುಮಂಗಲ ಕಾರಂತ್, ನೇತ್ರಾವತಿ ಕಾರ್ವಿ ಹಾಗೂ ತಂತ್ರಿಗಳು, ಅರ್ಚಕ ವೃಂದ, ಉಪಾಧಿವಂತರು, ಸಿಬ್ಬಂದಿ ವರ್ಗ, ವಾದ್ಯ ವೃಂದ ಹಾಗೂ ಊರ 10 ಸಮಸ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.
ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕೆರೆ ಸರೋವರಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಮರುಪೂರಣಗೊಂಡಿದೆ. ಅನೇಕ ಕೆರೆಗಳು ಹೂಳು ಬಿದ್ದು ಮುಚ್ಚಿ ಹೋಗಿ ಕ್ರಿಕೆಟ್ ಮೈದಾನದಂತಾಗಿದ್ದು, ರಾಜ್ಯಾದ್ಯಂತ ಅಂತಹ ಕೆರೆಗಳನ್ನು ಜನರ ಸಹಕಾರದೊಂದಿಗೆ ಪುನರ್ಜೀವನಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಂಟ್ವಾಳ, ಕರಿಯಂಗಳ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಕರಿಯಂಗಳ ಗ್ರಾಮದ ಪೊಳಲಿಯ ಬಳಿ ಪುನಶ್ಚೇತನಗೊಂಡಿರುವ ಕಾಳಿ ಸರೋವರದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹೂಳು ಎತ್ತುವ ಮಣ್ಣು ಎತ್ತಿದ ಮಣ್ಣನ್ನು ಜಮೀನುಗಳಿಗೆ ಹಾಕ್ತಾರೆ, ಕೃಷಿಗೆ ಹಾಕ್ತಾರೆ. ಎಲ್ಲ ಕಡೆ ಬಹಳ ಒಳ್ಳೆಯ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾರೆ. ಗೊಬ್ಬರ ಫಲಭರಿತವಾದ ಮಣ್ಣು, ಕೆರೆ ಮಣ್ಣು ಅಂತಂದರೆ ಆಸೆ ಪಡ್ತಾರೆ, ನಮ್ಗೆ ಕೊಡಿ ಅಂತ. ಮೈಸೂರು ಕಡೆ ಜಗಳ ಆಗುತ್ತೆ, ನಮ್ಗೆ ಯಾಕೆ 2 ರೋಡ್ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಕೊಡಿ ಇಲ್ಲ. ಅದು ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹೇಗಿತ್ತು ಗೊತ್ತಿಲ್ಲ, ಇಲ್ಲಿ ಹೇಗಿದ್ದು ಗೊತ್ತಿಲ್ಲ. ಅಂತೂ ಬೇರೆ ಕಡೆ ಆದರೆ ಜಗಳ ಆಗುತ್ತೆ, ನಮಗೆ ನೀವು ಮಣ್ಣು ಕೊಡಿ ಅಂತೇಳಿ. ಹಾಗೆ ಆ ಮಣ್ಣನ್ನು ಅವರು ಕೊಂಡೋಗಿ ಸಮೃದ್ಧಿಯಾದಂಥ ಮಣ್ಣನ್ನು ಅವರ ತೋಟಗಳಿಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತಾರೆ ಮತ್ತು ಅದರ 2 ವರ್ಷ ಅದರ ಫಲವನ್ನು ತಿಂತಾರೆ. ನೀರು ಮತ್ತು ಮಣ್ಣು 2 ಇದ್ದರೆ ಕೃಷಿಕರಿಗೆ ಬೇರೆ ಮಾತಾಡೋದು ಬೇಡ, ಎಲ್ಲ ಲಾಭವನ್ನು ಅವರು ಪಡ್ಕೊಳ್ತಾರೆ ಬೇಕಾದಂತ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಮಾತನಾಡಿ, ಜಿಲ್ಲೆಯ 1-2 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನಮ್ಮ ಆಶಯ ಇಂದು ನಿರಂತರವಾಗಿ ಸಾಗಿ ರಾಜ್ಯಾದ್ಯಂತ 1,000 ಕೆರೆಗಳನ್ನು ಪುನರ್ಜೀವನಗೊಳಿಸುವ ಹಂತಕ್ಕೆ ತಲುಪಿದೆ. ನೀರು ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವ ಸಂಕುಲಕ್ಕೆ ಅಗತ್ಯವಾಗಿ ಬೇಕು ಎಂದರು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೂ ಅಷ್ಟೇ, ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಯಾಕೆಂದರೆ ಅದನ್ನು ಮತ್ತೆ ಒಮ್ಮೆ ಬಂದು ನಾವು ನೋಡಬೇಕು, ಏನೆಲ್ಲ ಕುಂದುಕೊರತೆ ಇದೆ, ಎಲ್ಲಿ ಹಾಳಾಗಿದೆ, ಎಲ್ಲಿ ರಿಪೇರಿ ಆಗಬೇಕು. ಈ ಉದ್ದೇಶದಿಂದ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಹಾಗೆ ನಾವು ಕೆರೆಯನ್ನು ಅಷ್ಟೇ ವರ್ಷಕ್ಕೊಮ್ಮೆ ನಾವು ಕೆರೆ ದಂಡದಲ್ಲಿ ಊಟ, ಬಾಗಿನ ಕೊಡೋದು, ಗಂಗಾ ಪೂಜೆ, ಕೆರೆ ಹಬ್ಬ ಹೀಗೇನಾದರೂ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಮತ್ತೆ ನಮಗೆ ಕೆರೆ ಹತ್ರ ಬರಲಿಕ್ಕಾಗತ್ತೆ ಮತ್ತು ಅದನ್ನು ಮತ್ತೆ ನೋಡಲಿಕ್ಕಾಗತ್ತೆ. ಏನಾದರೂ ಕಳೆ ಎಲ್ಲ ತುಂಬಿದ್ರೆ ತೆಗಿಲಿಕ್ಕಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಓದ್ತಾ ಇದ್ದೆವು, ವಿಜಯನಗರದ ಅರಸರು ಮತ್ತು ಚಾಲುಕ್ಯ ರಾಜರು ತುಂಬ ಕೆರೆಗಳನ್ನು ಕಟ್ಟಿಸಿದ್ರು, ಸಾಲು ಮರಗಳನ್ನು ನಡೆಸಿದ್ರು ಅಂತ. ಅವರ ಸಾಮ್ರಾಜ್ಯ ಬಹಳ. ಕರಿಯಂಗಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಾಧಾ ಲೋಕೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ ರೈ, ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಕ್ಷೇಮವನ ಟ್ರಸ್ಟ್ನ ಶ್ರದ್ಧಾ ಅಮಿತ್, ಎಂಆರ್ಪಿಎಲ್ನ ಮುಖ್ಯ ಪ್ರಬಂಧಕ ಪ್ರದೀಪ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪೊಳಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾವಡ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಇಂಜಿನಿಯರ್ ತಾರನಾಥ್ ಜೆ ಸಾಲ್ಯಾನ್, ಮಾಲಿನಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಇದೇ ಮೊದಲ ಬಾರಿಗೆ ಸಿಒಆರ್ಐ ರೋಬೋಟಿಕ್ ಯುನಿಕಾಂಡೈಲರ್ ಮೂಳೆ ಬದಲಾವಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ. ಈ ಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಆರ್ಥೋಪೆಡಿಕ್ ತಜ್ಞ ಡಾಕ್ಟರ್ ಮಯೂರ ರೈ ಮತ್ತು ಆರ್ಥೋಪೆಡಿಕ್ ಹಾಗೂ ಆರ್ಥೋಸ್ಕೋಪಿಕ್ ತಜ್ಞ ಡಾಕ್ಟರ್ ಮೊಹಮ್ಮದ್ ಶಬೀರ್ ಕಾಸಿಂ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಸಿಒಆರ್ಐ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಶಸ್ತ್ರಚಿಕಿತ್ಸೆಗೆ ತೀಕ್ಷ್ಣತೆಯನ್ನು ನೀಡುತ್ತದೆ. ಇದರಿಂದ ಶಸ್ತ್ರಚಿಕಿತ್ಸೆ ಹೆಚ್ಚು ನಿಖರವಾಗಿರುತ್ತದೆ, ಕೊನೆಯ ಫಲಿತಾಂಶ ಉತ್ತಮವಾಗಿರುತ್ತದೆ ಮತ್ತು ಗುಣಮುಖವು ವೇಗವಾಗಿ ಆಗುತ್ತದೆ. ವೈದ್ಯರ ಸಾಧನೆಯ ಬಗ್ಗೆ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ, ರೋಬೋಟಿಕ್ ತಂತ್ರಜ್ಞಾನವು ಗುಣಮಟ್ಟದ ಸೇವೆಗೆ ಹೊಸ ಆಯಾಮ ನೀಡುತ್ತದೆ ಎಂದರು. ಈ ಶಸ್ತ್ರಚಿಕಿತ್ಸೆಯಿಂದ ಎಜೆ ಆಸ್ಪತ್ರೆಯು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಾಧುನಿಕ ಆರ್ಥೋಪೆಡಿಕ್ ಚಿಕಿತ್ಸಾ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿದೆ.
ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಇಂಡಿಜನ್ ಲ್ಯಾಬ್ಸ್ನ ಸಂಸ್ಥಾಪಕ ಹಾಗೂ ಆಪ್ನಾಮಿಕ್ ಸಿಸ್ಟಮ್ಸ್ನ ಅಧ್ಯಕ್ಷ ಪದ್ಮನಾಭನ್ ದೇಸಿಕಾಚಾರಿ ಅವರು ಯನಪೋಯ ವೈದ್ಯಕೀಯ ಕಾಲೇಜಿನ ಭಾಗವಾದ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಅತ್ಯಾಧುನಿಕ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರದ ಹಸ್ತಾಂತರ ಕಾರ್ಯಕ್ರಮವು ಕುಲಪತಿ ಡಾಕ್ಟರ್ ಫರ್ಹಾದ್ ಯನಪೋಯ, ಸ್ವಾಯತ್ತ ವಿಶ್ವವಿದ್ಯಾಲಯವಾದ ಯನಪೋಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ವೇಳೆ ಇಂಡಿಜನ್ ಲ್ಯಾಬ್ಸ್ನ ಉಪಾಧ್ಯಕ್ಷೆ ಪ್ರೀತಿ ಸಿಂಗ್, ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರಹಮಾನ್ ಎಎ, ಯನಪೋಯ ಆಸ್ಪತ್ರೆಯಲ್ಲಿ ಅರೆಕಾಲಿಕ ಕ್ಷಕಿರಣ ತಜ್ಞರಾಗಿರುವ ವಿ ಸತೀಶ್ ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಕುಲಪತಿ ಫರ್ಹಾದ್ ಯನಪೋಯ ಅವರು, ಪದ್ಮನಾಭ ದೇಸಿಕಾಚಾರಿ ಅವರ ಕೊಡುಗೆಗೆ ನಾವು ಧನ್ಯವಾದ ಸಲ್ಲಿಸಲು ಬಯಸುತ್ತೇವೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಬೆಲೆಬಾಳುವ ಕೊಡುಗೆಯಾಗಿದ್ದು, ಇದರಿಂದಾಗಿ ನಮ್ಮ ವೈದ್ಯಕೀಯ ವೃತ್ತಿಪರರಿಗೆ ಸುಧಾರಿತ ರೋಗ ಲಕ್ಷಣ ಪತ್ತೆ ಸೇವೆಗಳನ್ನು ಒದಗಿಸಲು ನೆರವು ದೊರೆಯಲಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಉತ್ತರಾಖಂಡದ ಗಂಗಾನಾನಿ ಬಳಿ ಪ್ರವಾಸಿ ಹೆಲಿಕಾಪ್ಟರ್ ಸಿಡಿದು ಉದುರಿದ ದುರಂತದಲ್ಲಿ ಗಾಯಗೊಂಡವರೊಬ್ಬರು ಮರಣಿಸಿದ್ದರಿಂದ ಸಾವಿಗೀಡಾದವರ ಸಂಖ್ಯೆಯು 6ಕ್ಕೇರಿತು. ಅಲ್ಲದೆ ಗಾಯಗೊಂಡವರು 2. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗಾನಾನಿ ಬಳಿ ಹೆಲಿಕಾಪ್ಟರ್ ಬೀಳುಗೆ ನಡೆದಿದೆ. 5 ಪ್ರವಾಸಿಗರು ಹಾಗೂ ಪೈಲಟ್ ಮರಣ ಹೊಂದಿದ್ದಾರೆ. 3 ಗಾಯಗೊಂಡಿದ್ದವರಲ್ಲಿ 2 ತೀವ್ರವಾಗಿ ಗಾಯಗೊಂಡಿದ್ದು, ಅವರಲ್ಲಿ ಪೈಲಟ್ ಆಸ್ಪತ್ರೆಗೆ ಸಾಗಿಸಿದಾಗ ಸಾವಿಗೀಡಾಗಿದ್ದಾರೆಂದು ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಸಂರಕ್ಷಣಾ ಕಾರ್ಯ ಮುಂದುವರೆದಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳವರು ಹಾಜರಿದ್ದಾರೆ. ಜಿಲ್ಲಾಡಳಿತದ ತುರ್ತು ವ್ಯವಸ್ಥೆಯು ಹೆಲಿಕಾಪ್ಟರ್ ಬಿದ್ದ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಸರಿ ನೋಡುತ್ತಿದೆ. ಸತ್ತ ಪ್ರವಾಸಿಗರು 5 ಮಹಿಳೆಯರಾಗಿದ್ದಾರೆ. 61ರ ಕಲಾ ಸೋನಿ, 57ರ ವಿಜಯಾ ರೆಡ್ಡಿ, 56ರ ರುಚಿ ಅಗರ್ವಾಲ್ ಮುಂಬೈಯವರು, 79ರ ರಾಧಾ ಅಗರ್ವಾಲ್ ಉತ್ತರ ಪ್ರದೇಶದವರಾದರೆ 48ರ ವೇದಾವತಿ ಕುಮಾರಿ ಆಂಧ್ರ ಪ್ರದೇಶದವರು. ಮರಣ ಹೊಂದಿದ ಪೈಲಟ್ ಗುಜರಾತ್ ಮೂಲದ 60ರ ರಾಬಿನ್ ಸಿಂಗ್. ಗಾಯಗೊಂಡವರಲ್ಲಿ ಆಂಧ್ರಪ್ರದೇಶದ 51ರ ಭಾಸ್ಕರ್ ತೀವ್ರವಾಗಿ ಗಾಯಗೊಂಡು ಸಾವಿನೊಡನೆ ಹೋರಾಡುತ್ತಿದ್ದಾರೆ. ಪ್ರವಾಸಿಗರು ಡೆಹ್ರಾಡೂನ್ನಿಂದ ಹರ್ಸಿಲ್ ಹೆಲಿಪ್ಯಾಡ್ಗೆ 30 ಕಿಲೋಮೀಟರ್ ಬಂದಾಗ ವಿಪತ್ತು ನಡೆದಿದೆ. ಹತ್ತಿರದ ಗಂಗಾನಾನಿಗೆ ಅವರು ರಸ್ತೆಯಲ್ಲಿ ಹೋಗಲಿದ್ರು. ಆಪರೇಷನ್ ಸಿಂಧೂರ್ ಸಂಬಂಧವಾಗಿ ಇಂದು ದಿಲ್ಲಿಯಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಸಿ ಸರ್ಕಾರದ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಪ್ರಬುದ್ಧತೆ ತೋರಿಸಿವೆ ಎಂದು ಕೇಂದ್ರ ಸರ್ಕಾರದ ಪರವಾಗಿ ಸಭೆಗೆ ತಿಳಿಸಲಾಯಿತು. ಪಹಲ್ಗಾಮ್ ಕಗ್ಗೊಲೆಯ ಬಳಿಕ ಸರ್ವಪಕ್ಷ ನಡೆಸಿದ ಬೆರಳೆಣಿಕೆ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ ಪರವಾಗಿ ಈ ವರ್ಷ ಪಕ್ಷಗಳ ಸಭೆ ನಡೆಸಲಾಯಿತು. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್, ಸಂಸದೀಯ ಮಂತ್ರಿ ಕಿರಣ್ ರಿಜಿಜು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಿಜೆಪಿ ಅಧ್ಯಕ್ಷರಾದ ಜೆಪಿ ನಡ್ಡಾ ಸರ್ಕಾರದ ಪರ ಹಾಜರಿದ್ದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಸುದೀಪ್ ಬಂದೋಪಾಧ್ಯಾಯ, ದ್ರಾವಿಡ ಮುನ್ನೇಟ್ರ ಕಳಂಗಂನ ಸಂಸದ ಟಿಆರ್ ಬಾಲು, ಎಎಪಿಯ ಸಂಜಯ್ ಸಿಂಗ್, ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್, ಯುಬಿಟಿ ಶಿವಸೇನೆಯ ಸಂಜಯ್ ರಾವತ್, ಎನ್ಸಿಪಿಯ ಸುಪ್ರಿಯಾ ಸುಳೆ, ಸಿಪಿಎಂನ ಜಾನ್ ಬ್ರಿಟಸ್, ಬಿಜೆಡಿಯ ಸಸ್ಮಿತ್ ಪಾತ್ರ, ಫಾರೂಕ್ ಅಬ್ದುಲ್ಲಾ ಮೊದಲಾದವರು ಹಾಜರಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು, ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ನಾಶ ಮಾಡಲಾಗಿದೆ. 100ರಷ್ಟು ಉಗ್ರ ವೈರಿಗಳನ್ನು ಕೊಲ್ಲಲಾಗಿದೆ ಎಂದು ರಾಜನಾಥ್ ಸಿಂಗ್ ಮಾಹಿತಿ ನೀಡಿದರು. साथियों, जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक
नया इतिहास रच दिया है। साथियों, भारत की सेना ने सटीकता, सतर्कता और संवेदनशीलता के साथ कार्रवाई की है। हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने, सिविलियन पॉपुलेशन को जरा भी प्रभावित न होने देने की संवेदनशीलता भी हमारी सेना ने दिखाई है। ಈ ವಿಷಯದಲ್ಲಿ ನಾವು ಸರಕಾರಕ್ಕೆ ಪೂರ್ಣ ಸಹಕಾರ ನೀಡುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು. ರಾಷ್ಟ್ರೀಯ ಹಿತಾಸಕ್ತಿಯ ದಾಳಿ ಇದು. ರಾಷ್ಟ್ರೀಯ ಭದ್ರತೆ ಇದರಲ್ಲಿ ಅಡಗಿದೆ ಎಂದ ಮೇಲೆ ಅದನ್ನು ವಿವರಿಸುವಂತಿಲ್ಲ. ನಮ್ಮ ಬೆಂಬಲ ಅದಕ್ಕಿದೆ. ಆದರೆ ಪ್ರಧಾನಿ ಮೋದಿಯವರು ಇಂತಹ ಸಭೆಗಳಿಗೆ ಹಾಜರಾಗದಿರುವುದು ಕರ್ತವ್ಯ ಲೋಪ ಎಂದು ಮಲ್ಲಿಕಾರ್ಜುನ ಖರ್ಗೆಯವರು ಕಾಲೆಳೆದರು. ಒಟ್ಟಾರೆ ಎಲ್ಲಾ ಪಕ್ಷಗಳವರು ಒಗ್ಗಟ್ಟಿನ ಬೆಂಬಲ ಘೋಷಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ದೆಹಲಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮವು ಮೇ 10ರಂದು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸಮಾವೇಶ ನಡೆಯುವ ಸ್ಥಳದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮೇ 10ರಂದು ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ನಡೆಯಲಿದೆ. ಸ್ವಸಹಾಯ ಗುಂಪಿನ ಸದಸ್ಯರುಗಳು ಈ ಸಮಾವೇಶಕ್ಕೆ ಆಗಮಿಸಿ ತಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಮಾವೇಶವು ಚಾರಿತ್ರಿಕ ಸಮಾವೇಶ ಆಗಲಿದೆ ಎಂದರು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೂರದಿಂದ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು 1:30ಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ. ತಾವು ನೋಡ್ಬೋದು, ತಾವು ಕೂಡ ದೃಶ್ಯ ಮಾಧ್ಯಮದ ಮಿತ್ರರು ಇಂತಹ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು. ಆದರೆ ನಾನು ಕಂಡಾಗ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನಲ್ಲಿ ಮಾಡಬೇಕಂತಿದ್ದೆವು. ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಕಂಡಾಗ ನಾನು ಬಹಳ ದಿವಸದಿಂದ ಎಲ್ಲ ಸಮಾರಂಭಗಳಿಗೂ ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ತೇವೆ. ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು ನಾಳಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾಳಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು, ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು 25 ವರ್ಷಗಳ ಹಿಂದೆ ಕಂಡಂತಹ ಕನಸು ನನಸಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಆರ್ಥಿಕ ಸಬಲೀಕರಣವಾಗಬೇಕು, ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭಿಸಿದ್ರು. ಇಂದು ಅದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅದೇ ರೀತಿಯ
ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡ್ಲಿಕ್ಕಾಗಬಹುದು, ಅಥವಾ ಅವರಿಗೆ ಉದ್ದಿಮೆ ಮಾಡ್ಲಿಕ್ಕಾಗಬಹುದು. ಈ ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕದಾದಂತ ಆ ಗುಂಪು ಸಾಲವನ್ನು ನಾವು ಕೊಡುವಂತದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂತದ್ದು. ವಸೂಲತಿ ಅಂತ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂತ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈ ಸಂದರ್ಭ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಇರುವತ್ತೂರು, ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಫ್ರಾನ್ಸಿಸ್ ಸೆರಾವೋ ಇವರಿಂದ ಗುರುದೀಕ್ಷೆ ಪಡೆದ ಫಾದರ್ ಸ್ಟ್ಯಾನಿ ಲಿಸ್ಟನ್ ಪಿಂಟೋ ಇವರು ಸೂರಿಕುಮೇರುವಿನಲ್ಲಿರುವ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಪ್ರಥಮ ಕೃತಜ್ಞತಾ ಬಲಿಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಯಾಜಕ ಫಾದರ್ ಸ್ಟ್ಯಾನಿ ಪಿಂಟೋ ಅವರು, ಇದೇ ಧರ್ಮಕೇಂದ್ರದ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿ ಬಹಳಷ್ಟು ಬಾರಿ ಬಲಿಪೂಜೆಗೆ ಬರುತ್ತಿದ್ದೆ. ದೇವರ ಆಶೀರ್ವಾದದಲ್ಲಿ ನಾನು ಬಲಿಪೀಠದಲ್ಲಿ ದೇವರ ಯಾಜಕನಾಗಲು ನನಗೆ ಭಾಗ್ಯ ದೊರಕಿತು ಎಂದರು. ಪೂಜೆಯ ಬಳಿಕ ನೂತನ ಯಾಜಕರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೂರಿಕುಮೇರು ಬೋರಿಮಾರ್ ಚರ್ಚ್ ಧರ್ಮಗುರು ವಂದನೀಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಧರ್ಮಕೇಂದ್ರದ ಪರವಾಗಿ ನೂತನ ಯಾಜಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಮಂಗಳೂರು ಕಾರ್ಮೆಲೈಟ್ ಸಂಸ್ಥೆಯ ಕರ್ನಾಟಕ ಗೋವಾ ಪ್ರಾಂತೀಯ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಸೋಜಾ ನೂತನ ಯಾಜಕರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಭಕ್ತಾದಿಗಳಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರ್ಮೆಲೈಟ್ ಸಂಸ್ಥೆಯ ಧರ್ಮಗುರುಗಳು, ವಿವಿಧ ಧರ್ಮಕ್ಷೇತ್ರದ ಧರ್ಮಗುರುಗಳು, ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೂತನ ಯಾಜಕರನ್ನು ಸೂರಿಕುಮೇರು ಬೋರಿಮಾರ್ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಆಲ್ವಿನ್ ಪಾಯ್ಸ್, ಆಯೋಗಗಳ ಸಂಯೋಜಕರಾದ ಎಲಿಯಾಸ್ ಪಿರೇರಾ ಮತ್ತು ಕೆಥೋಲಿಕ್ ಸಭಾ ಸೂರಿಕುಮೇರು ಬೋರಿಮಾರ್ ಘಟಕದ ಅಧ್ಯಕ್ಷ ಥೋಮಸ್ ಲಸ್ರಾದೋ ಹಾಗೂ ಕೆಥೋಲಿಕ್ ಸಭಾ ವಿಟ್ಲ ವಲಯದ ಅಧ್ಯಕ್ಷ ರೋಷನ್ ಬೋನಿವಾಸ್ ಮಾರ್ಟಿಸ್ ಅಭಿನಂದನೆಗಳನ್ನು ಸಲ್ಲಿಸಿದರು. म्हणटोच हें ताका आल्कुंज आसा पिंटो पूण स्टॅनिंग उरता आसा. स्टॅनी इज अ शॉर्ट फॉर्म ऑफ स्टॅनिस्लावस. स्टॅनिस्लावस म्हणजे जोयत हाडटा तसलो, हू अचीव्स ग्लोरी. म्हणटोच तुज्या जिवितांत जायतें जोयत तुवें आपणावचें, तूं यशस्वन जावचो, पूण तुजेर पातयो न्हय. हांव बँगलोर आसतां आनी तुवें जायतीं वर्सां बिशप आर्च बिशप अल्फॉन्स मतायस म्हणून आसलो. रिटायर्ड जाल्लो, मागीर थंय सेंट जॉन्स मेडिकल हॉस्पिटलांत थंय सेवा आपली दितालो. आनी जेन्ना हांव ह्या हॉस्पिटलांत वेतालो तेन्ना ताका बेट करूंक वेतालो. चड करून तो सदांच लोबार दिसतालो. ही वूड ऑलवेज बी हे कडो पासून आसल्यार, रुमान आसल्यार पासून सदांच लोबार आसतालो. एक दीस तो पॅन्ट शर्टार आसलो आनी एकल्या चेड्यान भुरग्यान ताका पळयलो आनी मांयक सांगलें, माय 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 आयज बीस साहेब मुनीस जाला. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ. ಕೆಣಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ. ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ್ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ. ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು.
ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪ ನಡೆಸಿದ್ದಾರೆ. ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ. ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡುತ್ತಾರೆಂದರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು? ಆದ್ದರಿಂದ ಶೀಘ್ರವೇ ಪ್ರಕರಣವನ್ನು ಎನ್ಐಎಗೆ ವಹಿಸಿಕೊಡಬೇಕಿದೆ. ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಂಗಳೂರು ಬಿಜೆಪಿ ಮಂಡಲವು ಒತ್ತಾಯಿಸುತ್ತದೆ ಎಂದರು. ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ. ಆಗಿರುವಾಗ ಇದೇ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ, ಇವತ್ತು ಯುಟಿಕಾದವರು ಮಾತಾಡಿದ್ದು ಹಂತಕರ ಪರವಾಗಿ. ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಸದಾಶಿವಳ್ಳಲ್ರೆ, ನೀವು ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿಕಾದವರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಏನು, ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ. ಅನುಕಂಪ ತೋರಿಸಬೇಕಿತ್ತಲ್ಲ. ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಸುಹಾನ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ನೀವು ಹಣೆಪಟ್ಟಿ ಕಟ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೇನೆ, ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನನ್ನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ರೌಡಿ ಶೀಟರನ್ನು ನೀವು ಕೊಲ್ತೀರಾ? ಇದು ಒಂದು ರೀತಿಯ ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು. ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿಪಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಖುಷಿಪಟ್ಟು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ, ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಆಪರೇಷನ್ ಸಿಂಧೂರ್ ಶಕ್ತಿಶಾಲಿ ಆಪರೇಷನ್ ಎಂದು ಹೇಳಿರುವ ನಿವೃತ್ತ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರು ಸೋಫಿಯಾ ಖುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಫೋಟೋ ಸಮೇತ ಅಭಿಪ್ರಾಯ ಹೇಳಿದ್ದಾರೆ. ಇಬ್ಬರು ಮಹಿಳಾ ವೀರಾಂಗನೆಯರ ಸಮಯೋಚಿತ ನಿರ್ಧಾರ ಆಪರೇಷನ್ ಸಿಂಧೂರ್ನಲ್ಲಿ ಇರುವುದು ಶ್ಲಾಘನೀಯ ಎಂದಿರುವ ಸಾನಿಯಾ ಮಿರ್ಜಾರು ತನ್ನ ಪೋಸ್ಟ್ಗೆ ಸೋಫಿಯಾ ವ್ಯೋಮಿಕಾ ಅವರ ಫೋಟೋಗಳನ್ನೇ ಬಳಸಿದ್ದಾರೆ. ಈ ಫೋಟೋಗಳು ಮತ್ತು ದಾಳಿಯು ದೇಶದ ಹೆಸರಿನಲ್ಲಿ ನಾವು ಯಾರು ಏನು ಎಂಬುದನ್ನು ಸ್ಪಷ್ಟಪಡಿಸಿದೆ ಎಂದು ಸಾನಿಯಾ ಸ್ಪಷ್ಟಪಡಿಸಿದ್ದಾರೆ. ಕಿರಿಮಂಜೇಶ್ವರದ ಶ್ರೀ ಅಗಸ್ತೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀ ಮನ್ಮಹಾ ರಥೋತ್ಸವ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಮೇ 7ರಿಂದ ಮೇ 14ರವರೆಗೆ ನಡೆಯಲಿದೆ. ಧ್ವಜಾರೋಹಣ, ಬಲಿ, ಸಂಜೆ 5:30ಕ್ಕೆ ವಸಂತೋತ್ಸವ, ಸಂಜೆ 6:30ಕ್ಕೆ ಪುರ ಮೆರವಣಿಗೆ, ಕಟ್ಟೆ ಉತ್ಸವ, ರಥಬೀದಿ ಕಟ್ಟೆಯಲ್ಲಿ ವಸಂತೋತ್ಸವ ಸಂಭ್ರಮದಿಂದ ನಡೆಯಲಿರುವುದು. ಮೇ 9ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ರುದ್ರಾಭಿಷೇಕ, ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ನಿತ್ಯ ಬಲಿ, ಮಂಗಳಾರತಿ, ಸಂಜೆ 6 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ ನಡೆಯಲಿರುವುದು. ಮೇ 10ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಶ್ರೀ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ, ಕಟ್ಟೆ ಉತ್ಸವ ನಡೆಯಲಿದೆ. ಮೇ 11ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಕೆರೆಕಟ್ಟೆ ಹನುಮಂತ ದೇವಸ್ಥಾನದಲ್ಲಿ ವಸಂತೋತ್ಸವ, ಸಂಜೆ 7 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಮೇ 12ರಂದು ಬುದ್ಧ ಪೂರ್ಣಿಮಾ, ಪೂರ್ವಾಹ್ನ ನಿತ್ಯ ಬಲಿ, ಅಧಿವಾಸ ಹೋಮ, ರಥಶುದ್ಧಿ, ರಥಬಲಿ, ಬೆಳಿಗ್ಗೆ 10 ಗಂಟೆಗೆ ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಶ್ರೀ ಮನ್ಮಹಾ ರಥೋತ್ಸವ ಸಡಗರ ಸಂಭ್ರಮದಲ್ಲಿ ನಡೆಯಲಿದೆ.
ಮೇ 13ರಂದು ಪ್ರಬೋಧೋತ್ಸವ, ವಸಂತೋತ್ಸವ, ರಾತ್ರಿ 8 ಗಂಟೆಗೆ ಚೂರ್ಣೋತ್ಸವ, ಮೃಗಾಹ ವಿಹಾರ, ಅವಾಭೃತ ಸ್ನಾನ, ವರುಣ ಹೋಮ, ಮೇ 14ರಂದು ಪೂರ್ಣಾಹುತಿ, ಧ್ವಜಾರೋಹಣ ನಡೆಯಲಿದೆ. ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಮೂಡು ಗಣಪತಿ ಸೇವೆ, ಸಂಜೆ ಈಶ್ವರ ದೇವರಿಗೆ ಹಿರೇರಂಗಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಪ್ರದೀಪ್ ಕುಮಾರ್ ಶೆಟ್ಟಿ, ಸಮಿತಿ ಸದಸ್ಯರಾದ ರಾಮಕೃಷ್ಣ ಭಟ್, ಎನ್ವಿ ಪ್ರಕಾಶ್ ಐತಾಳ್, ಪಂಜು ಎಂ ಕುಂದರ್, ಈಶ್ವರ, ಆನಂದ ದೇವಾಡಿಗ, ರವಿರಾಜ್ ಪೂಜಾರಿ, ಸುಮಂಗಲ ಕಾರಂತ್, ನೇತ್ರಾವತಿ ಕಾರ್ವಿ ಹಾಗೂ ತಂತ್ರಿಗಳು, ಅರ್ಚಕ ವೃಂದ, ಉಪಾಧಿವಂತರು, ಸಿಬ್ಬಂದಿ ವರ್ಗ, ವಾದ್ಯ ವೃಂದ ಹಾಗೂ ಊರ 10 ಸಮಸ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ಬಿ4 ನ್ಯೂಸ್, ಬೆಂಗಳೂರು. ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕೆರೆ ಸರೋವರಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಮರುಪೂರಣಗೊಂಡಿದೆ. ಅನೇಕ ಕೆರೆಗಳು ಹೂಳು ಬಿದ್ದು ಮುಚ್ಚಿ ಹೋಗಿ ಕ್ರಿಕೆಟ್ ಮೈದಾನದಂತಾಗಿದ್ದು, ರಾಜ್ಯಾದ್ಯಂತ ಅಂತಹ ಕೆರೆಗಳನ್ನು ಜನರ ಸಹಕಾರದೊಂದಿಗೆ ಪುನರ್ಜೀವನಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಂಟ್ವಾಳ, ಕರಿಯಂಗಳ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಕರಿಯಂಗಳ ಗ್ರಾಮದ ಪೊಳಲಿಯ ಬಳಿ ಪುನಶ್ಚೇತನಗೊಂಡಿರುವ ಕಾಳಿ ಸರೋವರದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಣ್ಣು ಎತ್ತಿದ ಮಣ್ಣನ್ನ ಜಮೀನುಗಳಿಗೆ ಹಾಕ್ತಾರೆ, ಕೃಷಿಗೆ ಹಾಕ್ತಾರೆ. ಎಲ್ಲ ಕಡೆ ಬಹಳ ಒಳ್ಳೆಯ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾರೆ. ಗೊಬ್ಬರ ಫಲಭರಿತವಾದ ಮಣ್ಣು, ಕೆರೆ ಮಣ್ಣು ಅಂತಂದರೆ ಆಸೆ ಪಡ್ತಾರೆ, ನಮ್ಗೆ ಕೊಡಿ ಅಂತ. ಮೈಸೂರು ಕಡೆ ಜಗಳ ಆಗುತ್ತೆ, ನಮಗೆ ಯಾಕೆ 2 ರೋಡ್ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಕೊಡಿ ಇಲ್ಲ. ಅದು ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹೇಗೆ ಗೊತ್ತಿಲ್ಲ, ಇಲ್ಲಿ ಇದು ಹೇಗಿದ್ರು ಗೊತ್ತಿಲ್ಲ. ಅಂತೂ ಬೇರೆ ಕಡೆ ಆದರೆ ಜಗಳ ಆಗುತ್ತೆ, ನಮಗೆ ನೀರು ಮಣ್ಣು ಕೊಡಿ ಅಂತೇಳಿ. ಯಾಕೆ ಆ ಮಣ್ಣನ್ನು ಅವರು ಕೊಂಡೋಗಿ ಸಮೃದ್ಧಿಯಾದಂಥ ಮಣ್ಣನ್ನು ಅವರ ತೋಟಗಳಿಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತಾರೆ ಮತ್ತು ಅದರ 2 ವರ್ಷ ಅದರ ಫಲವನ್ನು ತಿಂತಾರೆ. ನೀರು ಮತ್ತು ಮಣ್ಣು 2 ಇದ್ದರೆ ಕೃಷಿಕರಿಗೆ ಮೇಲೆ ಮಾತಾಡೋದು ಬೇಡ, ಎಲ್ಲ ಲಾಭವನ್ನು ಅವರು ಪಡ್ಕೊಳ್ತಾರೆ ಬೇಕಾದಂತ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಮಾತನಾಡಿ, ಜಿಲ್ಲೆಯ 1-2 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನಮ್ಮ ಆಶಯ ಇಂದು ನಿರಂತರವಾಗಿ ಸಾಗಿ ರಾಜ್ಯಾದ್ಯಂತ 1,000 ಕೆರೆಗಳನ್ನು ಪುನರ್ಜೀವನಗೊಳಿಸುವ ಹಂತಕ್ಕೆ ತಲುಪಿದೆ. ನೀರು ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವ ಸಂಕುಲಕ್ಕೆ ಅಗತ್ಯವಾಗಿ ಬೇಕು ಎಂದರು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೂ ಅಷ್ಟೇ, ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಯಾಕೆಂದರೆ ಅದನ್ನು ಮತ್ತೆ ಒಮ್ಮೆ ಬಂದು ನಾವು ನೋಡಬೇಕು, ಏನೆಲ್ಲ ಕುಂದುಕೊರತೆ ಇದೆ, ಎಲ್ಲಿ ಹಾಳಾಗಿದೆ, ಎಲ್ಲಿ ರಿಪೇರಿ ಆಗಬೇಕು, ಈ ಉದ್ದೇಶದಿಂದ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಹಾಗೆ ನಾವು ಕೆರೆಯನ್ನು ಅಷ್ಟೇ ವರ್ಷಕ್ಕೊಮ್ಮೆ ನಾವು ಕೆರೆ ದಂಡದಲ್ಲಿ ಊಟ, ಬಾಗಿನ ಕೊಡೋದು, ಗಂಗಾ ಪೂಜೆ, ಕೆರೆ ಹಬ್ಬ, ಹೀಗೇನಾದರೂ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಮತ್ತೆ ನಮಗೆ ಕೆರೆ ಹತ್ರ ಬರಲಿಕ್ಕಾಗುತ್ತೆ ಮತ್ತು ಅದನ್ನು ಮತ್ತೆ ಮತ್ತೆ ನೋಡಲಿಕ್ಕಾಗುತ್ತೆ. ಏನಾದರೂ ಕಳೆ ಎಲ್ಲ ತುಂಬಿದ್ರೆ ತೆಗಿಲಿಕ್ಕಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಓದ್ತಾ ಇದ್ದೆವು, ವಿಜಯನಗರದ ಅರಸರು
ಮತ್ತು ಚಾಲುಕ್ಯ ರಾಜರು ತುಂಬ ಕೆರೆಗಳನ್ನು ಕಟ್ಟಿಸಿದ್ರು, ಸಾಲು ಮರಗಳನ್ನು ನಡೆಸಿದ್ರು ಅಂತ. ಅವರ ಸಾಮ್ರಾಜ್ಯ ಬಹಳ. ಕರಿಯಂಗಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಾಧಾ ಲೋಕೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ ರೈ, ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಕ್ಷೇಮವನ ಟ್ರಸ್ಟ್ನ ಶ್ರದ್ಧಾ ಅಮಿತ್, ಎಂಆರ್ಪಿಎಲ್ನ ಮುಖ್ಯ ಪ್ರಬಂಧಕ ಪ್ರದೀಪ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪೊಳಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾವಡ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಇಂಜಿನಿಯರ್ ತಾರನಾಥ್ ಜೆ ಸಾಲ್ಯಾನ್, ಮಾಲಿನಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಇದೇ ಮೊದಲ ಬಾರಿಗೆ ಸಿಒಆರ್ಐ ರೋಬೋಟಿಕ್ ಯುನಿಕಾಂಡೈಲರ್ ಮೂಳೆ ಬದಲಾವಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ. ಈ ಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಆರ್ಥೋಪೆಡಿಕ್ ತಜ್ಞ ಡಾಕ್ಟರ್ ಮಯೂರ ರೈ ಮತ್ತು ಆರ್ಥೋಪೆಡಿಕ್ ಹಾಗೂ ಆರ್ಥೋಸ್ಕೋಪಿಕ್ ತಜ್ಞ ಡಾಕ್ಟರ್ ಮೊಹಮ್ಮದ್ ಶಬೀರ್ ಕಾಸಿಂ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಸಿಒಆರ್ಐ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಶಸ್ತ್ರಚಿಕಿತ್ಸೆಗೆ ತೀಕ್ಷ್ಣತೆಯನ್ನು ನೀಡುತ್ತದೆ. ಇದರಿಂದ ಶಸ್ತ್ರಚಿಕಿತ್ಸೆ ಹೆಚ್ಚು ನಿಖರವಾಗಿರುತ್ತದೆ, ಕೊನೆಯ ಫಲಿತಾಂಶ ಉತ್ತಮವಾಗಿರುತ್ತದೆ ಮತ್ತು ಗುಣಮುಖವು ವೇಗವಾಗಿ ಆಗುತ್ತದೆ. ವೈದ್ಯರ ಸಾಧನೆಯ ಬಗ್ಗೆ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ, ರೋಬೋಟಿಕ್ ತಂತ್ರಜ್ಞಾನವು ಗುಣಮಟ್ಟದ ಸೇವೆಗೆ ಹೊಸ ಆಯಾಮ ನೀಡುತ್ತದೆ ಎಂದರು. ಈ ಶಸ್ತ್ರಚಿಕಿತ್ಸೆಯಿಂದ ಎಜೆ ಆಸ್ಪತ್ರೆಯು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಾಧುನಿಕ ಆರ್ಥೋಪೆಡಿಕ್ ಚಿಕಿತ್ಸಾ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇಂಡಿಜನ್ ಲ್ಯಾಬ್ಸ್ನ ಸಂಸ್ಥಾಪಕ ಹಾಗೂ ಆಪ್ ನಾಮಿಕ್ ಸಿಸ್ಟಮ್ಸ್ನ ಅಧ್ಯಕ್ಷ ಪದ್ಮನಾಭನ್ ದೇಸಿಕಾಚಾರಿ ಅವರು ಯನಪೋಯ ವೈದ್ಯಕೀಯ ಕಾಲೇಜಿನ ಭಾಗವಾದ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಅತ್ಯಾಧುನಿಕ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರದ ಹಸ್ತಾಂತರ ಕಾರ್ಯಕ್ರಮವು ಕುಲಪತಿ ಡಾಕ್ಟರ್ ಫರ್ಹಾದ್ ಯನಪೋಯ, ಸ್ವಾಯತ್ತ ವಿಶ್ವವಿದ್ಯಾಲಯವಾದ ಯನಪೋಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ವೇಳೆ ಇಂಡಿಜನ್ ಲ್ಯಾಬ್ಸ್ನ ಉಪಾಧ್ಯಕ್ಷೆ ಪ್ರೀತಿ ಸಿಂಗ್, ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರಹಮಾನ್ ಎಎ, ಯನಪೋಯ ಆಸ್ಪತ್ರೆಯಲ್ಲಿ ಅರೆಕಾಲಿಕ ಕ್ಷಕಿರಣ ತಜ್ಞರಾಗಿರುವ ವಿ ಸತೀಶ್ ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಕುಲಪತಿ ಫರ್ಹಾದ್ ಯನಪೋಯ ಅವರು, ಪದ್ಮನಾಭ ದೇಸಿಕಾಚಾರಿ ಅವರ ಕೊಡುಗೆಗೆ ನಾವು ಧನ್ಯವಾದ ಸಲ್ಲಿಸಲು ಬಯಸುತ್ತೇವೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಬೆಲೆಬಾಳುವ ಕೊಡುಗೆಯಾಗಿದ್ದು, ಇದರಿಂದಾಗಿ ನಮ್ಮ ವೈದ್ಯಕೀಯ ವೃತ್ತಿಪರರಿಗೆ ಸುಧಾರಿತ ರೋಗ ಲಕ್ಷಣ ಪತ್ತೆ ಸೇವೆಗಳನ್ನು ಒದಗಿಸಲು ನೆರವು ದೊರೆಯಲಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಉತ್ತರಾಖಂಡದ ಗಂಗಾನಾನಿ ಬಳಿ ಪ್ರವಾಸಿ ಹೆಲಿಕಾಪ್ಟರ್ ಸಿಡಿದು ಉದುರಿದ ದುರಂತದಲ್ಲಿ ಗಾಯಗೊಂಡವರೊಬ್ಬರು ಮರಣಿಸಿದ್ದರಿಂದ ಸಾವಿಗೀಡಾದವರ ಸಂಖ್ಯೆಯು 6ಕ್ಕೇರಿತು. ಅಲ್ಲದೆ ಗಾಯಗೊಂಡವರು 2. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗಾನಾನಿ ಬಳಿ ಹೆಲಿಕಾಪ್ಟರ್ ಬೀಳುಗೆ ನಡೆದಿದೆ. 5 ಪ್ರವಾಸಿಗರು ಹಾಗೂ ಪೈಲಟ್ ಮರಣ ಹೊಂದಿದ್ದಾರೆ. 3 ಗಾಯಗೊಂಡಿದ್ದವರಲ್ಲಿ 2 ತೀವ್ರವಾಗಿ ಗಾಯಗೊಂಡಿದ್ದು, ಅವರಲ್ಲಿ ಪೈಲಟ್ ಆಸ್ಪತ್ರೆಗೆ ಸಾಗಿಸಿದಾಗ ಸಾವಿಗೀಡಾಗಿದ್ದಾರೆಂದು ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಸಂರಕ್ಷಣಾ ಕಾರ್ಯ ಮುಂದುವರೆದಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳವರು ಹಾಜರಿದ್ದಾರೆ. ಜಿಲ್ಲಾಡಳಿತದ ತುರ್ತು ವ್ಯವಸ್ಥೆಯು ಹೆಲಿಕಾಪ್ಟರ್ ಬಿದ್ದ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಸರಿ ನೋಡುತ್ತಿದೆ. ಸತ್ತ ಪ್ರವಾಸಿಗರು 5 ಮಹಿಳೆಯರಾಗಿದ್ದಾರೆ. 61ರ ಕಲಾ ಸೋನಿ, 57ರ ವಿಜಯಾ ರೆಡ್ಡಿ, 56ರ ರುಚಿ ಅಗರ್ವಾಲ್ ಮುಂಬೈಯವರು.
79ರ ರಾಧಾ ಅಗರ್ವಾಲ್ ಉತ್ತರ ಪ್ರದೇಶದವರಾದರೆ 48ರ ವೇದಾವತಿ ಕುಮಾರಿ ಆಂಧ್ರ ಪ್ರದೇಶದವರು. ಮರಣ ಹೊಂದಿದ ಪೈಲಟ್ ಗುಜರಾತ್ ಮೂಲದ 60ರ ರಾಬಿನ್ ಸಿಂಗ್. ಗಾಯಗೊಂಡವರಲ್ಲಿ ಆಂಧ್ರಪ್ರದೇಶದ 51ರ ಭಾಸ್ಕರ್ ತೀವ್ರವಾಗಿ ಗಾಯಗೊಂಡು ಸಾವಿನೊಡನೆ ಹೋರಾಡುತ್ತಿದ್ದಾರೆ. ಪ್ರವಾಸಿಗರು ಡೆಹ್ರಾಡೂನ್ನಿಂದ ಹರ್ಸಿಲ್ ಹೆಲಿಪ್ಯಾಡ್ಗೆ 30 ಕಿಲೋಮೀಟರ್ ಬಂದಾಗ ವಿಪತ್ತು ನಡೆದಿದೆ. ಹತ್ತಿರದ ಗಂಗಾನಾನಿಗೆ ಅವರು ರಸ್ತೆಯಲ್ಲಿ ಹೋಗಲಿದ್ರು. ಆಪರೇಷನ್ ಸಿಂಧೂರ್ ಸಂಬಂಧವಾಗಿ ಇಂದು ದಿಲ್ಲಿಯಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಸಿ ಸರ್ಕಾರದ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಪ್ರಬುದ್ಧತೆ ತೋರಿಸಿವೆ ಎಂದು ಕೇಂದ್ರ ಸರ್ಕಾರದ ಪರವಾಗಿ ಸಭೆಗೆ ತಿಳಿಸಲಾಯಿತು. ಪಹಲ್ಗಾಮ್ ಕಗ್ಗೊಲೆಯ ಬಳಿಕ ಸರ್ವಪಕ್ಷ ನಡೆಸಿದ ಬೆರಳೆಣಿಕೆ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ ಪರವಾಗಿ ಈ ವರ್ಷ ಪಕ್ಷಗಳ ಸಭೆ ನಡೆಸಲಾಯಿತು. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್, ಸಂಸದೀಯ ಮಂತ್ರಿ ಕಿರಣ್ ರಿಜಿಜು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಿಜೆಪಿ ಅಧ್ಯಕ್ಷರಾದ ಜೆಪಿ ನಡ್ಡಾ ಸರ್ಕಾರದ ಪರ ಹಾಜರಿದ್ದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಸುದೀಪ್ ಬಂದೋಪಾಧ್ಯಾಯ, ದ್ರಾವಿಡ ಮುನ್ನೇಟ್ರ ಕಳಂಗಂನ ಸಂಸದ ಟಿಆರ್ ಬಾಲು, ಎಎಪಿಯ ಸಂಜಯ್ ಸಿಂಗ್, ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್, ಯುಬಿಟಿ ಶಿವಸೇನೆಯ ಸಂಜಯ್ ರಾವತ್, ಎನ್ಸಿಪಿಯ ಸುಪ್ರಿಯಾ ಸುಳೆ, ಸಿಪಿಎಂನ ಜಾನ್ ಬ್ರಿಟಸ್, ಬಿಜೆಡಿಯ ಸಸ್ಮಿತ್ ಪಾತ್ರ, ಫಾರೂಕ್ ಅಬ್ದುಲ್ಲಾ ಮೊದಲಾದವರು ಹಾಜರಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು, ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ನಾಶ ಮಾಡಲಾಗಿದೆ. 100ರಷ್ಟು ಉಗ್ರ ವೈರಿಗಳನ್ನು ಕೊಲ್ಲಲಾಗಿದೆ ಎಂದು ರಾಜನಾಥ್ ಸಿಂಗ್ ಮಾಹಿತಿ ನೀಡಿದರು. साथियों, जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक नया इतिहास रच दिया है. साथियों, भारत की सेना ने सटीकता, सतर्कता और संवेदनशीलता के साथ कार्रवाई की है. हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने, सिविलियन पॉपुलेशन को जरा भी प्रभावित न होने देने की संवेदनशीलता भी हमारी सेना ने दिखाई है. ಈ ವಿಷಯದಲ್ಲಿ ನಾವು ಸರ್ಕಾರಕ್ಕೆ ಪೂರ್ಣ ಸಹಕಾರ ನೀಡುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು. ರಾಷ್ಟ್ರೀಯ ಹಿತಾಸಕ್ತಿಯ ದಾಳಿ ಇದು. ರಾಷ್ಟ್ರೀಯ ಭದ್ರತೆ ಇದರಲ್ಲಿ ಅಡಗಿದೆ ಎಂದ ಮೇಲೆ ಅದನ್ನು ವಿವರಿಸುವಂತಿಲ್ಲ. ನಮ್ಮ ಬೆಂಬಲ ಅದಕ್ಕಿದೆ. ಆದರೆ ಪ್ರಧಾನಿ ಮೋದಿಯವರು ಇಂತಹ ಸಭೆಗಳಿಗೆ ಹಾಜರಾಗದಿರುವುದು ಕರ್ತವ್ಯ ಲೋಪ ಎಂದು ಮಲ್ಲಿಕಾರ್ಜುನ ಖರ್ಗೆಯವರು ಕಾಲೆಳೆದರು. ಒಟ್ಟಾರೆ ಎಲ್ಲಾ ಪಕ್ಷಗಳವರು ಒಗ್ಗಟ್ಟಿನ ಬೆಂಬಲ ಘೋಷಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮವು ಮೇ 10ರಂದು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ.
ಸಮಾವೇಶ ನಡೆಯುವ ಸ್ಥಳದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮೇ 10ರಂದು ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ನಡೆಯಲಿದೆ. ಸ್ವಸಹಾಯ ಗುಂಪಿನ ಸದಸ್ಯರುಗಳು ಈ ಸಮಾವೇಶಕ್ಕೆ ಆಗಮಿಸಿ ತಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಮಾವೇಶವು ಚಾರಿತ್ರಿಕ ಸಮಾವೇಶ ಆಗಲಿದೆ ಎಂದರು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೂರದಿಂದ ಅಂತ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು 1:30ಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ. ತಾವು ನೋಡ್ಬೋದು, ತಾವು ಕೂಡ ದೃಶ್ಯ ಮಾಧ್ಯಮದ ಮಿತ್ರರು ಇಂಥ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು. ಆದರೆ ನಾನು ಕಂಡಾಗ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನಲ್ಲಿ ಮಾಡಬೇಕಂತಿದ್ದು, ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಕಂಡಾಗ ನಾನು ಬಹಳ ದಿವಸದಲ್ಲಿ ಎಲ್ಲ ಸಮಾರಂಭಗಳಿಗೂ ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ತೇವೆ. ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು 4 ದಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ 4 ದಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು, ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು 25 ವರ್ಷಗಳ ಹಿಂದೆ ಕಂಡಂತಹ ಕನಸು ನನಸಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಆರ್ಥಿಕ ಸಬಲೀಕರಣವಾಗಬೇಕು, ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭಿಸಿದ್ರು. ಇಂದು ಅದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅದೇ ರೀತಿಯ ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡ್ಲಿಕ್ಕಾಗಬಹುದು, ಅಥವಾ ಅವರಿಗೆ ಉದ್ದಿಮೆ ಮಾಡ್ಲಿಕ್ಕಾಗಬಹುದು. ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂತ ಆ ಗುಂಪು ಸಾಲವನ್ನು ನಾವು ಕೊಡುವಂತದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂತದ್ದು. ವಸೂಲತಿ ಅಂತ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂತ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈ ಸಂದರ್ಭ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಇರುವತ್ತೂರು, ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರಿಂದ ಗುರುದೀಕ್ಷೆ ಪಡೆದ ಫಾದರ್ ಸ್ಟ್ಯಾನಿ ಲಿಸ್ಟನ್ ಪಿಂಟೋ ಇವರು ಸೂರಿಕುಮೇರುವಿನಲ್ಲಿರುವ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಪ್ರಥಮ ಕೃತಜ್ಞತಾ ಬಲಿಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಯಾಜಕ ಫಾದರ್ ಸ್ಟ್ಯಾನಿ ಪಿಂಟೋ ಅವರು, ಇದೇ ಧರ್ಮ ಕೇಂದ್ರದ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿ ಬಹಳಷ್ಟು ಬಾರಿ ಬಲಿಪೂಜೆಗೆ ಬರುತ್ತಿದ್ದೆ. ದೇವರ ಆಶೀರ್ವಾದದಲ್ಲಿ ನಾನು ಬಲಿಪೀಠದಲ್ಲಿ ದೇವರ ಯಾಜಕನಾಗಲು ನನಗೆ ಭಾಗ್ಯ ದೊರಕಿತು ಎಂದರು. ಪೂಜೆಯ ಬಳಿಕ ನೂತನ ಯಾಜಕರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೂರಿಕುಮೇರು ಬೋರಿಮಾರ್ ಚರ್ಚ್ ಧರ್ಮಗುರು ವಂದನೀಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಧರ್ಮಕೇಂದ್ರದ ಪರವಾಗಿ ನೂತನ ಯಾಜಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಮಂಗಳೂರು ಕಾರ್ಮೆಲೈಟ್ ಸಂಸ್ಥೆಯ ಕರ್ನಾಟಕ ಗೋವಾ ಪ್ರಾಂತೀಯ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಸೋಜಾ
ನೂತನ ಯಾಜಕರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಧರ್ಮಗುರುಗಳಿಗೆ, ಧರ್ಮಭಗಿನಿಯರಿಗೆ, ಭಕ್ತಾದಿಗಳಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರ್ಮೆಲೈಟ್ ಸಂಸ್ಥೆಯ ಧರ್ಮಗುರುಗಳು, ವಿವಿಧ ಧರ್ಮಕ್ಷೇತ್ರದ ಧರ್ಮಗುರುಗಳು, ಧರ್ಮಭಗಿನಿಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೂತನ ಯಾಜಕರನ್ನು ಸೂರಿಕುಮೇರು ಬೋರಿಮಾರ್ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಆಲ್ವಿನ್ ಪಾಯ್ಸ್, ಆಯೋಗಗಳ ಸಂಯೋಜಕರಾದ ಎಲಿಯಾಸ್ ಪಿರೇರಾ ಮತ್ತು ಕೆಥೋಲಿಕ್ ಸಭಾ ಸೂರಿಕುಮೇರು ಬೋರಿಮಾರ್ ಘಟಕದ ಅಧ್ಯಕ್ಷ ಥೋಮಸ್ ಲಸ್ರಾದೋ ಹಾಗೂ ಕೆಥೋಲಿಕ್ ಸಭಾ ವಿಟ್ಲ ವಲಯದ ಅಧ್ಯಕ್ಷ ರೋಷನ್ ಬೋನಿವಾಸ್ ಮಾರ್ಟಿಸ್ ಅಭಿನಂದನೆಗಳನ್ನು ಸಲ್ಲಿಸಿದರು. म्हणटोच हें ताका आलकूंज आसा पिंटो पूण स्टॅनिंग उरत आसा. स्टॅनी इज अ शॉर्ट फॉर्म ऑफ स्टॅनिस्लावस. स्टॅनिस्लावस म्हणजे जोयत हाडटा तसलो, हू अचीव्स ग्लोरी. म्हणटोच तुज्या जिवितांत जायतें जोयत तुवें आपणावचें, तूं यशस्वन जावचो, पूण तुजेर पातयेवन न्हय. हांव बँगलोर आसतां आनी थंय जायतीं वर्सां आर्च बिशप अल्फॉन्स मतायस म्हणून आसलो. रिटायर्ड जाल्लो, मागीर थंय सेंट जॉन्स मेडिकल हॉस्पिटलांत थंय सेवा आपली दितालो. आनी जेन्ना हांव ह्या हॉस्पिटलांत वेतालो तेन्ना ताका बेट करूंक वेतालो. चड करून तो सदांच लोबार दिसतालो. ही वूड ऑलवेज बी हे कडो पासून आसल्यार, रुमान आसल्यार पासून सदांच लोबार आसतालो. एक दीस तो पॅन्ट शर्टार आसलो आनी एकल्या चेड्यान भुरग्यान ताका पळयलो आनी मांयक सांगलें, माय 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 आयज बीस साहेब मुनीस जाला. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ. ಕೆಣಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ. ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ್ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ. ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪ ನಡೆಸಿದ್ದಾರೆ. ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ. ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡುತ್ತಾರೆಂದರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು? ಆದ್ದರಿಂದ ಶೀಘ್ರವೇ ಪ್ರಕರಣವನ್ನು ಎನ್ಐಎಗೆ ವಹಿಸಿಕೊಡಬೇಕಿದೆ. ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಂಗಳೂರು ಬಿಜೆಪಿ ಮಂಡಲವು ಒತ್ತಾಯಿಸುತ್ತದೆ ಎಂದರು. ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ. ಆಗಿರುವಾಗ ಇದೇ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ, ಇವತ್ತು ಯುಟಿಕಾದವರು ಮಾತಾಡಿದ್ದು ಹಂತಕರ ಪರವಾಗಿ. ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಸದಾಶಿವಳ್ಳಲ್ರೆ, ನೀವು ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿಕಾದವರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಏನು, ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ. ಅನುಕಂಪ ತೋರಿಸಬೇಕಿತ್ತಲ್ಲ. ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಸುಹಾನ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ನೀವು ಹಣೆಪಟ್ಟಿ ಕಟ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೇನೆ, ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನನ್ನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ರೌಡಿ ಶೀಟರನ್ನು ನೀವು ಕೊಲ್ತೀರಾ? ಇದು ಒಂದು ರೀತಿಯ, ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು. ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಪಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಖುಷಿ ಪಟ್ಟು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ, ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಆಪರೇಷನ್ ಸಿಂಧೂರ್ ಶಕ್ತಿಶಾಲಿ ಆಪರೇಷನ್ ಎಂದು ಹೇಳಿರುವ ನಿವೃತ್ತ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರು
ಸೋಫಿಯಾ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಫೋಟೋ ಸಮೇತ ಅಭಿಪ್ರಾಯ ಹೇಳಿದ್ದಾರೆ. ಇಬ್ಬರು ಮಹಿಳಾ ವೀರಾಂಗನೆಯರ ಸಮಯೋಚಿತ ನಿರ್ಧಾರ ಆಪರೇಷನ್ ಸಿಂಧೂರ್ನಲ್ಲಿ ಇರುವುದು ಶ್ಲಾಘನೀಯ ಎಂದಿರುವ ಸಾನಿಯಾ ಮಿರ್ಜಾರು ತನ್ನ ಪೋಸ್ಟ್ಗೆ ಸೋಫಿಯಾ ವ್ಯೋಮಿಕಾ ಅವರ ಫೋಟೋಗಳನ್ನೇ ಬಳಸಿದ್ದಾರೆ. ಈ ಫೋಟೋಗಳು ಮತ್ತು ದಾಳಿಯು ದೇಶದ ಹೆಸರಿನಲ್ಲಿ ನಾವು ಯಾರು ಏನು ಎಂಬುದನ್ನು ಸ್ಪಷ್ಟಪಡಿಸಿದೆ ಎಂದು ಸಾನಿಯಾ ಸ್ಪಷ್ಟಪಡಿಸಿದ್ದಾರೆ. ಕಿರಿಮಂಜೇಶ್ವರದ ಶ್ರೀ ಅಗಸ್ತೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀ ಮನ್ಮಹಾ ರಥೋತ್ಸವ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಮೇ 7ರಿಂದ ಮೇ 14ರವರೆಗೆ ನಡೆಯಲಿದೆ. ಧ್ವಜಾರೋಹಣ, ಬಲಿ, ಸಂಜೆ 5:30ಕ್ಕೆ ವಸಂತೋತ್ಸವ, ಸಂಜೆ 6:30ಕ್ಕೆ ಪುರ ಮೆರವಣಿಗೆ, ಕಟ್ಟೆ ಉತ್ಸವ, ರಥಬೀದಿ ಕಟ್ಟೆಯಲ್ಲಿ ವಸಂತೋತ್ಸವ ಸಂಭ್ರಮದಿಂದ ನಡೆಯಲಿರುವುದು. ಮೇ 9ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ರುದ್ರಾಭಿಷೇಕ, ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ನಿತ್ಯ ಬಲಿ, ಮಂಗಳಾರತಿ, ಸಂಜೆ 6 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ ನಡೆಯಲಿರುವುದು. ಮೇ 10ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಶ್ರೀ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ, ಕಟ್ಟೆ ಉತ್ಸವ ನಡೆಯಲಿದೆ. ಮೇ 11ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಕೆರೆಕಟ್ಟೆ ಹನುಮಂತ ದೇವಸ್ಥಾನದಲ್ಲಿ ವಸಂತೋತ್ಸವ, ಸಂಜೆ 7 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಮೇ 12ರಂದು ಬುದ್ಧ ಪೂರ್ಣಿಮಾ, ಪೂರ್ವಾಹ್ನ ನಿತ್ಯ ಬಲಿ, ಅಧಿವಾಸ ಹೋಮ, ರಥಶುದ್ಧಿ, ರಥಬಲಿ, ಬೆಳಿಗ್ಗೆ 10 ಗಂಟೆಗೆ ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಶ್ರೀ ಮನ್ಮಹಾ ರಥೋತ್ಸವ ಸಡಗರ ಸಂಭ್ರಮದಲ್ಲಿ ನಡೆಯಲಿದೆ. ಮೇ 13ರಂದು ಪ್ರಬೋಧೋತ್ಸವ, ವಸಂತೋತ್ಸವ, ರಾತ್ರಿ 8 ಗಂಟೆಗೆ ಚೂರ್ಣೋತ್ಸವ, ಮೃಗಾಹ ವಿಹಾರ, ಅವಾಭೃತ ಸ್ನಾನ, ವರುಣ ಹೋಮ, ಮೇ 14ರಂದು ಪೂರ್ಣಾಹುತಿ, ಧ್ವಜಾರೋಹಣ ನಡೆಯಲಿದೆ. ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಮೂಡು ಗಣಪತಿ ಸೇವೆ, ಸಂಜೆ ಈಶ್ವರ ದೇವರಿಗೆ ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಪ್ರದೀಪ್ ಕುಮಾರ್ ಶೆಟ್ಟಿ, ಸಮಿತಿ ಸದಸ್ಯರಾದ ರಾಮಕೃಷ್ಣ ಭಟ್, ಎನ್ವಿ ಪ್ರಕಾಶ್ ಐತಾಳ್, ಪಂಜು ಎಂ ಕುಂದರ್, ಈಶ್ವರ, ಆನಂದ ದೇವಾಡಿಗ, ರವಿರಾಜ್ ಪೂಜಾರಿ, ಸುಮಂಗಲ ಕಾರಂತ್, ನೇತ್ರಾವತಿ ಕಾರ್ವಿ ಹಾಗೂ ತಂತ್ರಿಗಳು, ಅರ್ಚಕ ವೃಂದ, ಉಪಾಧಿವಂತರು, ಸಿಬ್ಬಂದಿ ವರ್ಗ, ವಾದ್ಯ ವೃಂದ ಹಾಗೂ ಊರ 10 ಸಮಸ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, B4 ನ್ಯೂಸ್, ಬೈಂದೂರು. ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕೆರೆ ಸರೋವರಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಮರುಪೂರಣಗೊಂಡಿದೆ. ಅನೇಕ ಕೆರೆಗಳು ಹೂಳು ಬಿದ್ದು ಮುಚ್ಚಿ ಹೋಗಿ
ಕ್ರಿಕೆಟ್ ಮೈದಾನದಂತಾಗಿದ್ದು ರಾಜ್ಯಾದ್ಯಂತ ಅಂತಹ ಕೆರೆಗಳನ್ನು ಜನರ ಸಹಕಾರದೊಂದಿಗೆ ಪುನರ್ಜೀವನಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಂಟ್ವಾಳ, ಕರಿಯಂಗಳ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಕರಿಯಂಗಳ ಗ್ರಾಮದ ಪೊಳಲಿಯ ಬಳಿ ಪುನಶ್ಚೇತನಗೊಂಡಿರುವ ಕಾಳಿ ಸರೋವರದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಣ್ಣು ಎತ್ತಿದ ಮಣ್ಣನ್ನ ಜಮೀನುಗಳಿಗೆ ಹಾಕ್ತಾರೆ, ಕೃಷಿಗೆ ಹಾಕ್ತಾರೆ. ಎಲ್ಲ ಕಡೆ ಬಹಳ ಒಳ್ಳೆಯ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾರೆ. ಗೊಬ್ಬರ ಫಲಭರಿತವಾದ ಮಣ್ಣು, ಕೆರೆ ಮಣ್ಣು ಅಂತಂದರೆ ಆಸೆ ಪಡ್ತಾರೆ, ನಮ್ಗೆ ಕೊಡಿ ಅಂತ. ಮೈಸೂರು ಕಡೆ ಜಗಳ ಆಗುತ್ತೆ, ನಮಗೆ ಯಾಕೆ 2 ರೋಡ್ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಕೊಡಿ ಇಲ್ಲ. ಅದು ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹೇಗಿತ್ತು ಗೊತ್ತಿಲ್ಲ, ಇಲ್ಲಿ ಹೇಗಿದ್ದು ಗೊತ್ತಿಲ್ಲ. ಅಂತೂ ಬೇರೆ ಕಡೆ ಆದರೆ ಜಗಳ ಆಗುತ್ತೆ, ನಮಗೆ ನೀರು ಮಣ್ಣು ಕೊಡಿ ಅಂತೇಳಿ. ಹಾಗೆ ಆ ಮಣ್ಣನ್ನು ಅವರು ಕೊಂಡೋಗಿ ಸಮೃದ್ಧಿಯಾದಂಥ ಮಣ್ಣನ್ನು ಅವರ ತೋಟಗಳಿಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತಾರೆ ಮತ್ತು ಅದರ 2 ವರ್ಷ ಅದರ ಫಲವನ್ನು ತಿಂತಾರೆ. ನೀರು ಮತ್ತು ಮಣ್ಣು 2 ಇದ್ದರೆ ಕೃಷಿಕರಿಗೆ ಬೇರೆ ಮಾತಾಡೋದು ಬೇಡ, ಎಲ್ಲ ಲಾಭವನ್ನು ಅವರು ಪಡ್ಕೊಳ್ತಾರೆ ಬೇಕಾದಂಥ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಮಾತನಾಡಿ, ಜಿಲ್ಲೆಯ 1-2 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನಮ್ಮ ಆಶಯ ಇಂದು ನಿರಂತರವಾಗಿ ಸಾಗಿ ರಾಜ್ಯಾದ್ಯಂತ 1,000 ಕೆರೆಗಳನ್ನು ಪುನರ್ಜೀವನಗೊಳಿಸುವ ಹಂತಕ್ಕೆ ತಲುಪಿದೆ. ನೀರು ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವ ಸಂಕುಲಕ್ಕೆ ಅಗತ್ಯವಾಗಿ ಬೇಕು ಎಂದರು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೂ ಅಷ್ಟೇ, ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಯಾಕೆಂದರೆ ಅದನ್ನು ಮತ್ತೆ ಒಮ್ಮೆ ಬಂದು ನಾವು ನೋಡಬೇಕು, ಏನೆಲ್ಲ ಕುಂದುಕೊರತೆ ಇದೆ, ಎಲ್ಲಿ ಹಾಳಾಗಿದೆ, ಎಲ್ಲಿ ರಿಪೇರಿ ಆಗಬೇಕು, ಈ ಉದ್ದೇಶದಿಂದ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಹಾಗೆ ನಾವು ಕೆರೆಯನ್ನು ಅಷ್ಟೇ ವರ್ಷಕ್ಕೊಮ್ಮೆ ನಾವು ಕೆರೆ ದಂಡದಲ್ಲಿ ಊಟ, ಬಾಗಿನ ಕೊಡೋದು, ಗಂಗಾ ಪೂಜೆ, ಕೆರೆ ಹಬ್ಬ, ಹೀಗೇನಾದರೂ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಮತ್ತೆ ನಮಗೆ ಕೆರೆ ಹತ್ರ ಬರಲಿಕ್ಕಾಗುತ್ತೆ ಮತ್ತು ಅದನ್ನು ಮತ್ತೆ ನೋಡಲಿಕ್ಕಾಗುತ್ತೆ. ಏನಾದರೂ ಕಳೆ ಎಲ್ಲ ತುಂಬಿದ್ರೆ ತೆಗಿಲಿಕ್ಕಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಓದ್ತಾ ಇದ್ದೆವು, ವಿಜಯನಗರದ ಅರಸರು ಮತ್ತು ಚಾಲುಕ್ಯ ರಾಜರು ತುಂಬ ಕೆರೆಗಳನ್ನು ಕಟ್ಟಿಸಿದ್ರು, ಸಾಲು ಮರಗಳನ್ನು ನಡೆಸಿದ್ರು ಅಂತ. ಅವರ ಸಾಮ್ರಾಜ್ಯ ಬಹಳ. ಕರಿಯಂಗಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಾಧಾ ಲೋಕೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ ರೈ, ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಕ್ಷೇಮವನ ಟ್ರಸ್ಟ್ನ ಶ್ರದ್ಧಾ ಅಮಿತ್, ಎಂಆರ್ಪಿಎಲ್ನ ಮುಖ್ಯ ಪ್ರಬಂಧಕ ಪ್ರದೀಪ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪೊಳಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾವಡ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಇಂಜಿನಿಯರ್ ತಾರನಾಥ್ ಜೆ ಸಾಲ್ಯಾನ್, ಮಾಲಿನಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಇದೇ ಮೊದಲ ಬಾರಿಗೆ ಸಿಒಆರ್ಐ ರೋಬೋಟಿಕ್ ಯುನಿಕಾಂಡೈಲರ್ ಮೂಳೆ ಬದಲಾವಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ. ಈ ಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಆರ್ಥೋಪೆಡಿಕ್ ತಜ್ಞ ಡಾಕ್ಟರ್ ಮಯೂರ ರೈ ಮತ್ತು ಆರ್ಥೋಪೆಡಿಕ್ ಹಾಗೂ ಆರ್ಥೋಸ್ಕೋಪಿಕ್ ತಜ್ಞ ಡಾಕ್ಟರ್ ಮೊಹಮ್ಮದ್ ಶಬೀರ್ ಕಾಸಿಂ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಸಿಒಆರ್ಐ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಶಸ್ತ್ರಚಿಕಿತ್ಸೆಗೆ ತೀಕ್ಷ್ಣತೆಯನ್ನು ನೀಡುತ್ತದೆ. ಇದರಿಂದ ಶಸ್ತ್ರಚಿಕಿತ್ಸೆ ಹೆಚ್ಚು ನಿಖರವಾಗಿರುತ್ತದೆ, ಕೊನೆಯ ಫಲಿತಾಂಶ ಉತ್ತಮವಾಗಿರುತ್ತದೆ ಮತ್ತು ಗುಣಮುಖವು ವೇಗವಾಗಿ ಆಗುತ್ತದೆ. ವೈದ್ಯರ ಸಾಧನೆಯ ಬಗ್ಗೆ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ, ರೋಬೋಟಿಕ್ ತಂತ್ರಜ್ಞಾನವು ಗುಣಮಟ್ಟದ ಸೇವೆಗೆ ಹೊಸ ಆಯಾಮ ನೀಡುತ್ತದೆ ಎಂದರು. ಈ ಶಸ್ತ್ರಚಿಕಿತ್ಸೆಯಿಂದ ಎಜೆ ಆಸ್ಪತ್ರೆಯು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಾಧುನಿಕ ಆರ್ಥೋಪೆಡಿಕ್ ಚಿಕಿತ್ಸಾ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇಂಡಿಜನ್ ಲ್ಯಾಬ್ಸ್ನ ಸಂಸ್ಥಾಪಕ ಹಾಗೂ ಆಪ್ ನಾಮಿಕ್ ಸಿಸ್ಟಮ್ಸ್ನ ಅಧ್ಯಕ್ಷ
ಪದ್ಮನಾಭನ್ ದೇಸಿಕಾಚಾರಿ ಅವರು ಯನಪೋಯ ವೈದ್ಯಕೀಯ ಕಾಲೇಜಿನ ಭಾಗವಾದ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಅತ್ಯಾಧುನಿಕ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರದ ಹಸ್ತಾಂತರ ಕಾರ್ಯಕ್ರಮವು ಕುಲಪತಿ ಡಾಕ್ಟರ್ ಫರ್ಹಾದ್ ಯನಪೋಯ, ಸ್ವಾಯತ್ತ ವಿಶ್ವವಿದ್ಯಾಲಯವಾದ ಯನಪೋಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ವೇಳೆ ಇಂಡಿಜೆನ್ ಲ್ಯಾಬ್ಸ್ನ ಉಪಾಧ್ಯಕ್ಷೆ ಪ್ರೀತಿ ಸಿಂಗ್, ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರಹಮಾನ್ ಎಎ, ಯನಪೋಯ ಆಸ್ಪತ್ರೆಯಲ್ಲಿ ಅರೆಕಾಲಿಕ ಕ್ಷಕಿರಣ ತಜ್ಞರಾಗಿರುವ ವಿ ಸತೀಶ್ ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಕುಲಪತಿ ಫರ್ಹಾದ್ ಯನಪೋಯ ಅವರು, ಪದ್ಮನಾಭ ದೇಸಿಕಾಚಾರಿ ಅವರ ಕೊಡುಗೆಗೆ ನಾವು ಧನ್ಯವಾದ ಸಲ್ಲಿಸಲು ಬಯಸುತ್ತೇವೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಬೆಲೆಬಾಳುವ ಕೊಡುಗೆಯಾಗಿದ್ದು, ಇದರಿಂದಾಗಿ ನಮ್ಮ ವೈದ್ಯಕೀಯ ವೃತ್ತಿಪರರಿಗೆ ಸುಧಾರಿತ ರೋಗ ಲಕ್ಷಣ ಪತ್ತೆ ಸೇವೆಗಳನ್ನು ಒದಗಿಸಲು ನೆರವು ದೊರೆಯಲಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಉತ್ತರಾಖಂಡದ ಗಂಗಾನಾನಿ ಬಳಿ ಪ್ರವಾಸಿ ಹೆಲಿಕಾಪ್ಟರ್ ಸಿಡಿದು ಉದುರಿದ ದುರಂತದಲ್ಲಿ ಗಾಯಗೊಂಡವರೊಬ್ಬರು ಮರಣಿಸಿದ್ದರಿಂದ ಸಾವಿಗೀಡಾದವರ ಸಂಖ್ಯೆಯು 6ಕ್ಕೇರಿತು. ಅಲ್ಲದೆ ಗಾಯಗೊಂಡವರು 2. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗಾನಾನಿ ಬಳಿ ಹೆಲಿಕಾಪ್ಟರ್ ಬೀಳುಗೆ ನಡೆದಿದೆ. 5 ಪ್ರವಾಸಿಗರು ಹಾಗೂ ಪೈಲಟ್ ಮರಣ ಹೊಂದಿದ್ದಾರೆ. 3 ಗಾಯಗೊಂಡಿದ್ದವರಲ್ಲಿ 2 ತೀವ್ರವಾಗಿ ಗಾಯಗೊಂಡಿದ್ದು, ಅವರಲ್ಲಿ ಪೈಲಟ್ ಆಸ್ಪತ್ರೆಗೆ ಸಾಗಿಸಿದಾಗ ಸಾವಿಗೀಡಾಗಿದ್ದಾರೆಂದು ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಸಂರಕ್ಷಣಾ ಕಾರ್ಯ ಮುಂದುವರೆದಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳವರು ಹಾಜರಿದ್ದಾರೆ. ಜಿಲ್ಲಾಡಳಿತದ ತುರ್ತು ವ್ಯವಸ್ಥೆಯು ಹೆಲಿಕಾಪ್ಟರ್ ಬಿದ್ದ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಸರಿ ನೋಡುತ್ತಿದೆ. ಸತ್ತ ಪ್ರವಾಸಿಗರು 5 ಮಹಿಳೆಯರಾಗಿದ್ದಾರೆ. 61ರ ಕಲಾ ಸೋನಿ, 57ರ ವಿಜಯಾ ರೆಡ್ಡಿ, 56ರ ರುಚಿ ಅಗರ್ವಾಲ್ ಮುಂಬೈಯವರು, 79ರ ರಾಧಾ ಅಗರ್ವಾಲ್ ಉತ್ತರ ಪ್ರದೇಶದವರಾದರೆ 48ರ ವೇದಾವತಿ ಕುಮಾರಿ ಆಂಧ್ರ ಪ್ರದೇಶದವರು. ಮರಣ ಹೊಂದಿದ ಪೈಲಟ್ ಗುಜರಾತ್ ಮೂಲದ 60ರ ರಾಬಿನ್ ಸಿಂಗ್. ಗಾಯಗೊಂಡವರಲ್ಲಿ ಆಂಧ್ರಪ್ರದೇಶದ 51ರ ಭಾಸ್ಕರ್ ತೀವ್ರವಾಗಿ ಗಾಯಗೊಂಡು ಸಾವಿನೊಡನೆ ಹೋರಾಡುತ್ತಿದ್ದಾರೆ. ಪ್ರವಾಸಿಗರು ಡೆಹ್ರಾಡೂನ್ನಿಂದ ಹರ್ಸಿಲ್ ಹೆಲಿಪ್ಯಾಡ್ಗೆ 30 ಕಿಲೋಮೀಟರ್ ಬಂದಾಗ ವಿಪತ್ತು ನಡೆದಿದೆ. ಹತ್ತಿರದ ಗಂಗಾನಾನಿಗೆ ಅವರು ರಸ್ತೆಯಲ್ಲಿ ಹೋಗಲಿದ್ರು. ಆಪರೇಷನ್ ಸಿಂಧೂರ್ ಸಂಬಂಧವಾಗಿ ಇಂದು ದಿಲ್ಲಿಯಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಸಿ ಸರ್ಕಾರದ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಪ್ರಬುದ್ಧತೆ ತೋರಿಸಿವೆ ಎಂದು ಕೇಂದ್ರ ಸರ್ಕಾರದ ಪರವಾಗಿ ಸಭೆಗೆ ತಿಳಿಸಲಾಯಿತು. ಪಹಲ್ಗಾಮ್ ಕಗ್ಗೊಲೆಯ ಬಳಿಕ ಸರ್ವಪಕ್ಷ ನಡೆಸಿದ ಬೆರಳೆಣಿಕೆ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ ಪರವಾಗಿ ಈ ವರ್ಷ ಪಕ್ಷಗಳ ಸಭೆ ನಡೆಸಲಾಯಿತು. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್, ಸಂಸದೀಯ ಮಂತ್ರಿ ಕಿರಣ್ ರಿಜಿಜು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಿಜೆಪಿ ಅಧ್ಯಕ್ಷರಾದ ಜೆಪಿ ನಡ್ಡಾ ಸರ್ಕಾರದ ಪರ ಹಾಜರಿದ್ದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಸುದೀಪ್ ಬಂದೋಪಾಧ್ಯಾಯ, ದ್ರಾವಿಡ ಮುನ್ನೇಟ್ರ ಕಳಂಗಂನ ಸಂಸದ ಟಿಆರ್ ಬಾಲು, ಎಎಪಿಯ ಸಂಜಯ್ ಸಿಂಗ್, ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್, ಯುಬಿಟಿ ಶಿವಸೇನೆಯ ಸಂಜಯ್ ರಾವತ್, ಎನ್ಸಿಪಿಯ ಸುಪ್ರಿಯಾ ಸುಳೆ, ಸಿಪಿಎಂನ ಜಾನ್ ಬ್ರಿಟಸ್, ಬಿಜೆಡಿಯ ಸಸ್ಮಿತ್ ಪಾತ್ರ, ಫಾರೂಕ್ ಅಬ್ದುಲ್ಲಾ ಮೊದಲಾದವರು ಹಾಜರಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು, ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ನಾಶ ಮಾಡಲಾಗಿದೆ. 100ರಷ್ಟು ಉಗ್ರ ವೈರಿಗಳನ್ನು ಕೊಲ್ಲಲಾಗಿದೆ ಎಂದು ರಾಜನಾಥ್ ಸಿಂಗ್ ಮಾಹಿತಿ ನೀಡಿದರು. साथियों, जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक नया इतिहास रच दिया है. साथियों, भारत की सेना ने सटीकता, सतर्कता
और संवेदनशीलता के साथ कार्रवाई की है। हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने सिविलियन पॉपुलेशन को जरा भी प्रभावित न होने देने की संवेदनशीलता भी हमारी सेना ने दिखाई है। ಈ ವಿಷಯದಲ್ಲಿ ನಾವು ಸರಕಾರಕ್ಕೆ ಪೂರ್ಣ ಸಹಕಾರ ನೀಡುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು. ರಾಷ್ಟ್ರೀಯ ಹಿತಾಸಕ್ತಿಯ ದಾಳಿ ಇದು. ರಾಷ್ಟ್ರೀಯ ಭದ್ರತೆ ಇದರಲ್ಲಿ ಅಡಗಿದೆ ಎಂದ ಮೇಲೆ ಅದನ್ನು ವಿವರಿಸುವಂತಿಲ್ಲ. ನಮ್ಮ ಬೆಂಬಲ ಅದಕ್ಕಿದೆ. ಆದರೆ ಪ್ರಧಾನಿ ಮೋದಿಯವರು ಇಂತಹ ಸಭೆಗಳಿಗೆ ಹಾಜರಾಗದಿರುವುದು ಕರ್ತವ್ಯ ಲೋಪ ಎಂದು ಮಲ್ಲಿಕಾರ್ಜುನ ಖರ್ಗೆಯವರು ಕಾಲೆಳೆದರು. ಒಟ್ಟಾರೆ ಎಲ್ಲಾ ಪಕ್ಷಗಳವರು ಒಗ್ಗಟ್ಟಿನ ಬೆಂಬಲ ಘೋಷಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ದೆಹಲಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮವು ಮೇ 10ರಂದು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸಮಾವೇಶ ನಡೆಯುವ ಸ್ಥಳದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮೇ 10ರಂದು ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ನಡೆಯಲಿದೆ. ಸ್ವಸಹಾಯ ಗುಂಪಿನ ಸದಸ್ಯರುಗಳು ಈ ಸಮಾವೇಶಕ್ಕೆ ಆಗಮಿಸಿ ತಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಮಾವೇಶವು ಚಾರಿತ್ರಿಕ ಸಮಾವೇಶ ಆಗಲಿದೆ ಎಂದರು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೂರದಿಂದ ಅಂತ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ. ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು 1:30ಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ. ತಾವು ನೋಡ್ಬೋದು, ತಾವು ಕೂಡ ದೃಶ್ಯ ಮಾಧ್ಯಮದ ಮಿತ್ರರು ಇಂತಹ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು. ಆದರೆ ನಾನು ಕಂಡಾಗ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನಲ್ಲಿ ಮಾಡಬೇಕಂತಿದ್ದು, ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಕಂಡಾಗ ನಾನು ಬಹಳ ದಿವಸದಲ್ಲಿ ಎಲ್ಲ ಸಮಾರಂಭಗಳಿಗೂ ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ತೇವೆ. ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು ನಾಲ್ದಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾಳಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು, ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು 25 ವರ್ಷಗಳ ಹಿಂದೆ ಕಂಡಂತಹ ಕನಸು ನನಸಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಆರ್ಥಿಕ ಸಬಲೀಕರಣವಾಗಬೇಕು, ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭಿಸಿದ್ರು. ಇಂದು ಅದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅದೇ ರೀತಿಯ ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು,
ಅಥವಾ ಗಂಡನಿಗೆ ವ್ಯಾಪಾರ ಮಾಡ್ಲಿಕ್ಕಾಗಬಹುದು ಅಥವಾ ಅವರಿಗೆ ಉದ್ದಿಮೆ ಮಾಡ್ಲಿಕ್ಕಾಗಬಹುದು. ಈ ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದ್ರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂತ ಆ ಗುಂಪು ಸಾಲವನ್ನು ನಾವು ಕೊಡುವಂತದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂತದ್ದು. ವಸೂಲತಿ ಅಂತ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂತ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈ ಸಂದರ್ಭ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಇರುವತ್ತೂರು, ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರಿಂದ ಗುರುದೀಕ್ಷೆ ಪಡೆದ ಫಾದರ್ ಸ್ಟ್ಯಾನಿ ಲಿಸ್ಟನ್ ಪಿಂಟೋ ಇವರು ಸೂರಿಕುಮೇರುವಿನಲ್ಲಿರುವ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಪ್ರಥಮ ಕೃತಜ್ಞತಾ ಬಲಿಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಯಾಜಕ ಫಾದರ್ ಸ್ಟ್ಯಾನಿ ಪಿಂಟೋ ಅವರು, ಇದೇ ಧರ್ಮ ಕೇಂದ್ರದ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿ ಬಹಳಷ್ಟು ಬಾರಿ ಬಲಿಪೂಜೆಗೆ ಬರುತ್ತಿದ್ದೆ. ದೇವರ ಆಶೀರ್ವಾದದಲ್ಲಿ ನಾನು ಬಲಿಪೀಠದಲ್ಲಿ ದೇವರ ಯಾಜಕನಾಗಲು ನನಗೆ ಭಾಗ್ಯ ದೊರಕಿತು ಎಂದರು. ಪೂಜೆಯ ಬಳಿಕ ನೂತನ ಯಾಜಕರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೂರಿಕುಮೇರು ಬೋರಿಮಾರ್ ಚರ್ಚ್ ಧರ್ಮಗುರು ವಂದನೀಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಧರ್ಮ ಕೇಂದ್ರದ ಪರವಾಗಿ ನೂತನ ಯಾಜಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಮಂಗಳೂರು ಕಾರ್ಮೆಲೈಟ್ ಸಂಸ್ಥೆಯ ಕರ್ನಾಟಕ ಗೋವಾ ಪ್ರಾಂತೀಯ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಸೋಜಾ ನೂತನ ಯಾಜಕರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲಾ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಭಕ್ತಾದಿಗಳಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರ್ಮೆಲೈಟ್ ಸಂಸ್ಥೆಯ ಧರ್ಮಗುರುಗಳು, ವಿವಿಧ ಧರ್ಮಕ್ಷೇತ್ರದ ಧರ್ಮಗುರುಗಳು, ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೂತನ ಯಾಜಕರನ್ನು ಸೂರಿಕುಮೇರು ಬೋರಿಮಾರ್ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಆಲ್ವಿನ್ ಪಾಯ್ಸ್, ಆಯೋಗಗಳ ಸಂಯೋಜಕರಾದ ಎಲಿಯಾಸ್ ಪಿರೇರಾ ಮತ್ತು ಕೆಥೋಲಿಕ್ ಸಭಾ ಸೂರಿಕುಮೇರು ಬೋರಿಮಾರ್ ಘಟಕದ ಅಧ್ಯಕ್ಷ ಥೋಮಸ್ ಲಸ್ರಾದೋ ಹಾಗೂ ಕೆಥೋಲಿಕ್ ಸಭಾ ವಿಟ್ಲ ವಲಯದ ಅಧ್ಯಕ್ಷ ರೋಷನ್ ಬೋನಿವಾಸ್ ಮಾರ್ಟಿಸ್ ಅಭಿನಂದನೆಗಳನ್ನು ಸಲ್ಲಿಸಿದರು. म्हणटोच हें ताका आलकूंज आसा पिंटो पूण स्टॅनिंग उर्त आसा. स्टॅनी इज अ शॉर्ट फॉर्म ऑफ स्टॅनिस्लावस. स्टॅनिस्लावस म्हणजे जोयत हाडटा तसलो, हू अचीव्स ग्लोरी. म्हणटोच तुज्या जिवितांत जायतें जोयत तुवें आपणावचें, तूं यशस्वन जावचो, पूण तुजेर पातयेवन न्हय. हांव बँगलोर आसतां आनी थंय जायतीं वर्सां बिशप आर्च बिशप अल्फॉन्स मतायस म्हणून आसलो. रिटायर्ड जाल्लो, मागीर थंय सेंट जॉन्स मेडिकल हॉस्पिटलांत थंय सेवा आपली दितालो. आनी जेन्ना हांव ह्या हॉस्पिटलांत वेतालो तेन्ना ताका बेट करूंक वेतालो. चड करून तो सदांच लोबार दिसतालो. ही वूड ऑलवेज बी एकोडो पासून आसल्यार, रुमान आसल्यार पासून सदांच लोबार आसतालो. एक दीस तो पॅन्ट शर्टार आसलो आनी एकल्या चेड्यान भुरग्यान ताका पळयलो आनी मांयक सांगलें, माय 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 आयज बीस साहेब मुनीस जाला. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ. ಕೆಣಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ. ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ್ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ. ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪ ನಡೆಸಿದ್ದಾರೆ. ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ.
ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡುತ್ತಾರೆಂದರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು. ಆದ್ದರಿಂದ ಶೀಘ್ರವೇ ಪ್ರಕರಣವನ್ನು ಎನ್ಐಎಗೆ ವಹಿಸಿಕೊಡಬೇಕಿದೆ. ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಂಗಳೂರು ಬಿಜೆಪಿ ಮಂಡಲವು ಒತ್ತಾಯಿಸುತ್ತದೆ ಎಂದರು. ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ. ಆಗಿರುವಾಗ ಇದೇ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ, ಇವತ್ತು ಯುಟಿಕಾದವರು ಮಾತಾಡಿದ್ದು ಅಂತಕರ ಪರವಾಗಿ. ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಸದಾಶಿವಳ್ಳಲ್ರೆ, ನೀವು ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿಕಾದವರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಏನು, ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ. ಅನುಕಂಪ ತೋರಿಸಬೇಕಿತ್ತಲ್ಲ. ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಸುಹಾನ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ನೀವು ಹಣೆಪಟ್ಟಿ ಕಟ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೇನೆ, ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನನ್ನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ರೌಡಿ ಶೀಟರನ್ನು ನೀವು ಕೊಲ್ತೀರಾ? ಇದು ಒಂದು ರೀತಿಯ, ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು. ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಪಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಖುಷಿ ಪಟ್ಟು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ, ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಆಪರೇಷನ್ ಸಿಂಧೂರ್ ಶಕ್ತಿಶಾಲಿ ಆಪರೇಷನ್ ಎಂದು ಹೇಳಿರುವ ನಿವೃತ್ತ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರು ಸೋಫಿಯಾ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಫೋಟೋ ಸಮೇತ ಅಭಿಪ್ರಾಯ ಹೇಳಿದ್ದಾರೆ. ಇಬ್ಬರು ಮಹಿಳಾ ವೀರಾಂಗನೆಯರ ಸಮಯೋಚಿತ ನಿರ್ಧಾರ ಆಪರೇಷನ್ ಸಿಂಧೂರ್ನಲ್ಲಿ ಇರುವುದು ಶ್ಲಾಘನೀಯ ಎಂದಿರುವ ಸಾನಿಯಾ ಮಿರ್ಜಾರು ತನ್ನ ಪೋಸ್ಟ್ಗೆ ಸೋಫಿಯಾ, ವ್ಯೋಮಿಕಾ ಅವರ ಫೋಟೋಗಳನ್ನೇ ಬಳಸಿದ್ದಾರೆ. ಈ ಫೋಟೋಗಳು ಮತ್ತು ದಾಳಿಯು ದೇಶದ ಹೆಸರಿನಲ್ಲಿ ನಾವು ಯಾರು, ಏನು ಎಂಬುದನ್ನು ಸ್ಪಷ್ಟಪಡಿಸಿದೆ ಎಂದು ಸಾನಿಯಾ ಸ್ಪಷ್ಟಪಡಿಸಿದ್ದಾರೆ. ಕಿರಿಮಂಜೇಶ್ವರದ ಶ್ರೀ ಅಗಸ್ತೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀ ಮನ್ಮಹಾ ರಥೋತ್ಸವ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಮೇ 7ರಿಂದ ಮೇ 14ರವರೆಗೆ ನಡೆಯಲಿದೆ. ಧ್ವಜಾರೋಹಣ, ಬಲಿ, ಸಂಜೆ 5:30ಕ್ಕೆ ವಸಂತೋತ್ಸವ, ಸಂಜೆ 6:30ಕ್ಕೆ ಪುರ ಮೆರವಣಿಗೆ, ಕಟ್ಟೆ ಉತ್ಸವ, ರಥಬೀದಿ ಕಟ್ಟೆಯಲ್ಲಿ ವಸಂತೋತ್ಸವ ಸಂಭ್ರಮದಿಂದ ನಡೆಯಲಿರುವುದು. ಮೇ 9ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ರುದ್ರಾಭಿಷೇಕ, ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ನಿತ್ಯ ಬಲಿ, ಮಂಗಳಾರತಿ, ಸಂಜೆ 6 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ ನಡೆಯಲಿರುವುದು. ಮೇ 10ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಶ್ರೀ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ, ಕಟ್ಟೆ ಉತ್ಸವ ನಡೆಯಲಿದೆ. ಮೇ 11ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಕೆರೆಕಟ್ಟೆ ಹನುಮಂತ ದೇವಸ್ಥಾನದಲ್ಲಿ ವಸಂತೋತ್ಸವ, ಸಂಜೆ 7 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಹಿರೇರಂಗ ಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಮೇ 12ರಂದು ಬುದ್ಧ ಪೂರ್ಣಿಮಾ, ಪೂರ್ವಾಹ್ನ ನಿತ್ಯ ಬಲಿ, ಅಧಿವಾಸ ಹೋಮ, ರಥಶುದ್ಧಿ, ರಥಬಲಿ, ಬೆಳಿಗ್ಗೆ 10 ಗಂಟೆಗೆ ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಶ್ರೀ ಮನ್ಮಹಾ ರಥೋತ್ಸವ ಸಡಗರ ಸಂಭ್ರಮದಲ್ಲಿ ನಡೆಯಲಿದೆ. ಮೇ 13ರಂದು ಪ್ರಬೋಧೋತ್ಸವ, ವಸಂತೋತ್ಸವ, ರಾತ್ರಿ 8 ಗಂಟೆಗೆ ಚೂರ್ಣೋತ್ಸವ, ಮೃಗಾಹ ವಿಹಾರ, ಅವಾಭೃತ ಸ್ನಾನ, ವರುಣ ಹೋಮ, ಮೇ 14ರಂದು ಪೂರ್ಣಾಹುತಿ, ಧ್ವಜಾರೋಹಣ ನಡೆಯಲಿದೆ. ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಮೂಡು ಗಣಪತಿ ಸೇವೆ,
ಸಂಜೆ ಈಶ್ವರ ದೇವರಿಗೆ ಹಿರೇರಂಗಪೂಜೆ, ಪುಷ್ಪರಥೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಪ್ರದೀಪ್ ಕುಮಾರ್ ಶೆಟ್ಟಿ, ಸಮಿತಿ ಸದಸ್ಯರಾದ ರಾಮಕೃಷ್ಣ ಭಟ್, ಎನ್ವಿ ಪ್ರಕಾಶ್ ಐತಾಳ್, ಪಂಜು ಎಂ ಕುಂದರ್, ಈಶ್ವರ, ಆನಂದ ದೇವಾಡಿಗ, ರವಿರಾಜ್ ಪೂಜಾರಿ, ಸುಮಂಗಲ ಕಾರಂತ್, ನೇತ್ರಾವತಿ ಕಾರ್ವಿ ಹಾಗೂ ತಂತ್ರಿಗಳು, ಅರ್ಚಕ ವೃಂದ, ಉಪಾಧಿವಂತರು, ಸಿಬ್ಬಂದಿ ವರ್ಗ, ವಾದ್ಯ ವೃಂದ ಹಾಗೂ ಊರ 10 ಸಮಸ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, B4 ನ್ಯೂಸ್, ಬೈಂದೂರು. ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕೆರೆ ಸರೋವರಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಮರುಪೂರಣಗೊಂಡಿದೆ. ಅನೇಕ ಕೆರೆಗಳು ಹೂಳು ಬಿದ್ದು ಮುಚ್ಚಿ ಹೋಗಿ ಕ್ರಿಕೆಟ್ ಮೈದಾನದಂತಾಗಿದ್ದು, ರಾಜ್ಯಾದ್ಯಂತ ಅಂತಹ ಕೆರೆಗಳನ್ನು ಜನರ ಸಹಕಾರದೊಂದಿಗೆ ಪುನರ್ಜೀವನಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಂಟ್ವಾಳ, ಕರಿಯಂಗಳ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಕರಿಯಂಗಳ ಗ್ರಾಮದ ಪೊಳಲಿಯ ಬಳಿ ಪುನಶ್ಚೇತನಗೊಂಡಿರುವ ಕಾಳಿ ಸರೋವರದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಣ್ಣು ಎತ್ತಿದ ಮಣ್ಣನ್ನ ಜಮೀನುಗಳಿಗೆ ಹಾಕ್ತಾರೆ, ಕೃಷಿಗೆ ಹಾಕ್ತಾರೆ. ಎಲ್ಲ ಕಡೆ ಬಹಳ ಒಳ್ಳೆಯ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾರೆ. ಗೊಬ್ಬರ ಫಲಭರಿತವಾದ ಮಣ್ಣು, ಕೆರೆ ಮಣ್ಣು ಅಂತಂದರೆ ಆಸೆ ಪಡ್ತಾರೆ, ನಮ್ಗೆ ಕೊಡಿ ಅಂತ. ಮೈಸೂರು ಕಡೆ ಜಗಳ ಆಗುತ್ತೆ, ನಮಗೆ ಯಾಕೆ 2 ರೋಡ್ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಕೊಡಿ ಇಲ್ಲ. ಅದು ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹೇಗಿತ್ತು ಗೊತ್ತಿಲ್ಲ, ಇಲ್ಲಿ ನೀರು ಹೇಗಿದ್ದು ಗೊತ್ತಿಲ್ಲ. ಅಂತೂ ಬೇರೆ ಕಡೆ ಆದರೆ ಜಗಳ ಆಗುತ್ತೆ, ನಮಗೆ ಮಣ್ಣು ಕೊಡಿ ಅಂತೇಳಿ. ಹಾಗೆ ಆ ಮಣ್ಣನ್ನು ಅವರು ಕೊಂಡೋಗಿ ಸಮೃದ್ಧಿಯಾದಂಥ ಮಣ್ಣನ್ನು ಅವರ ತೋಟಗಳಿಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತಾರೆ ಮತ್ತು ಅದರ 2 ವರ್ಷ ಅದರ ಫಲವನ್ನು ತಿಂತಾರೆ. ನೀರು ಮತ್ತು ಮಣ್ಣು 2 ಇದ್ದರೆ ಕೃಷಿಕರಿಗೆ ಬೇರೆ ಮಾತಾಡೋದು ಬೇಡ, ಎಲ್ಲ ಲಾಭವನ್ನು ಅವರು ಪಡ್ಕೊಳ್ತಾರೆ ಬೇಕಾದಂಥ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಮಾತನಾಡಿ, ಜಿಲ್ಲೆಯ 1-2 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನಮ್ಮ ಆಶಯ ಇಂದು ನಿರಂತರವಾಗಿ ಸಾಗಿ ರಾಜ್ಯಾದ್ಯಂತ 1,000 ಕೆರೆಗಳನ್ನು ಪುನರ್ಜೀವನಗೊಳಿಸುವ ಹಂತಕ್ಕೆ ತಲುಪಿದೆ. ನೀರು ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವ ಸಂಕುಲಕ್ಕೆ ಅಗತ್ಯವಾಗಿ ಬೇಕು ಎಂದರು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೂ ಅಷ್ಟೇ, ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಯಾಕೆಂದರೆ ಅದನ್ನು ಮತ್ತೆ ಒಮ್ಮೆ ಬಂದು ನಾವು ನೋಡಬೇಕು, ಏನೆಲ್ಲ ಕುಂದುಕೊರತೆ ಇದೆ, ಎಲ್ಲಿ ಹಾಳಾಗಿದೆ, ಎಲ್ಲಿ ರಿಪೇರಿ ಆಗಬೇಕು, ಈ ಉದ್ದೇಶದಿಂದ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಹಾಗೆ ನಾವು ಕೆರೆಯನ್ನು ಅಷ್ಟೇ ವರ್ಷಕ್ಕೊಮ್ಮೆ ನಾವು ಕೆರೆ ದಂಡದಲ್ಲಿ ಊಟ, ಬಾಗಿನ ಕೊಡೋದು, ಗಂಗಾ ಪೂಜೆ, ಕೆರೆ ಹಬ್ಬ, ಹೀಗೇನಾದರೂ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಮತ್ತೆ ನಮಗೆ ಕೆರೆ ಹತ್ರ ಬರಲಿಕ್ಕಾಗುತ್ತೆ ಮತ್ತು ಅದನ್ನು ಮತ್ತೆ ನೋಡಲಿಕ್ಕಾಗುತ್ತೆ. ಏನಾದರೂ ಕಳೆ ಎಲ್ಲ ತುಂಬಿದ್ರೆ ತೆಗಿಲಿಕ್ಕಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಓದ್ತಾ ಇದ್ದೆವು, ವಿಜಯನಗರದ ಅರಸರು ಮತ್ತು ಚಾಲುಕ್ಯ ರಾಜರು ತುಂಬ ಕೆರೆಗಳನ್ನು ಕಟ್ಟಿಸಿದ್ರು, ಸಾಲು ಮರಗಳನ್ನು ನಡೆಸಿದ್ರು ಅಂತ. ಅವರ ಸಾಮ್ರಾಜ್ಯ ಬಹಳ. ಕರಿಯಂಗಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಾಧಾ ಲೋಕೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ ರೈ,
ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಕ್ಷೇಮವನ ಟ್ರಸ್ಟ್ನ ಶ್ರದ್ಧಾ ಅಮಿತ್, ಎಂಆರ್ಪಿಎಲ್ನ ಮುಖ್ಯ ಪ್ರಬಂಧಕ ಪ್ರದೀಪ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪೊಳಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾವಡ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಇಂಜಿನಿಯರ್ ತಾರನಾಥ್ ಜೆ ಸಾಲ್ಯಾನ್, ಮಾಲಿನಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಇದೇ ಮೊದಲ ಬಾರಿಗೆ ಸಿಒಆರ್ಐ ರೋಬೋಟಿಕ್ ಯುನಿಕಾಂಡೈಲರ್ ಮೂಳೆ ಬದಲಾವಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ. ಈ ಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಆರ್ಥೋಪೆಡಿಕ್ ತಜ್ಞ ಡಾಕ್ಟರ್ ಮಯೂರ ರೈ ಮತ್ತು ಆರ್ಥೋಪೆಡಿಕ್ ಹಾಗೂ ಆರ್ಥೋಸ್ಕೋಪಿಕ್ ತಜ್ಞ ಡಾಕ್ಟರ್ ಮೊಹಮ್ಮದ್ ಶಬೀರ್ ಕಾಸಿಂ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಸಿಒಆರ್ಐ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಶಸ್ತ್ರಚಿಕಿತ್ಸೆಗೆ ತೀಕ್ಷ್ಣತೆಯನ್ನು ನೀಡುತ್ತದೆ. ಇದರಿಂದ ಶಸ್ತ್ರಚಿಕಿತ್ಸೆ ಹೆಚ್ಚು ನಿಖರವಾಗಿರುತ್ತದೆ, ಕೊನೆಯ ಫಲಿತಾಂಶ ಉತ್ತಮವಾಗಿರುತ್ತದೆ ಮತ್ತು ಗುಣಮುಖವು ವೇಗವಾಗಿ ಆಗುತ್ತದೆ. ವೈದ್ಯರ ಸಾಧನೆಯ ಬಗ್ಗೆ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ, ರೋಬೋಟಿಕ್ ತಂತ್ರಜ್ಞಾನವು ಗುಣಮಟ್ಟದ ಸೇವೆಗೆ ಹೊಸ ಆಯಾಮ ನೀಡುತ್ತದೆ ಎಂದರು. ಈ ಶಸ್ತ್ರಚಿಕಿತ್ಸೆಯಿಂದ ಎಜೆ ಆಸ್ಪತ್ರೆಯು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಾಧುನಿಕ ಆರ್ಥೋಪೆಡಿಕ್ ಚಿಕಿತ್ಸಾ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇಂಡಿಜನ್ ಲ್ಯಾಬ್ಸ್ನ ಸಂಸ್ಥಾಪಕ ಹಾಗೂ ಆಪ್ನಾಮಿಕ್ ಸಿಸ್ಟಮ್ಸ್ನ ಅಧ್ಯಕ್ಷ ಪದ್ಮನಾಭನ್ ದೇಸಿಕಾಚಾರಿ ಅವರು ಯನಪೋಯ ವೈದ್ಯಕೀಯ ಕಾಲೇಜಿನ ಭಾಗವಾದ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಅತ್ಯಾಧುನಿಕ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರದ ಹಸ್ತಾಂತರ ಕಾರ್ಯಕ್ರಮವು ಕುಲಪತಿ ಡಾಕ್ಟರ್ ಫರ್ಹಾದ್ ಯನಪೋಯ, ಸ್ವಾಯತ್ತ ವಿಶ್ವವಿದ್ಯಾಲಯವಾದ ಯನಪೋಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ವೇಳೆ ಇಂಡಿಜನ್ ಲ್ಯಾಬ್ಸ್ನ ಉಪಾಧ್ಯಕ್ಷೆ ಪ್ರೀತಿ ಸಿಂಗ್, ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರಹಮಾನ್ ಎಎ, ಯನಪೋಯ ಆಸ್ಪತ್ರೆಯಲ್ಲಿ ಅರೆಕಾಲಿಕ ಕ್ಷಕಿರಣ ತಜ್ಞರಾಗಿರುವ ವಿ ಸತೀಶ್ ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಕುಲಪತಿ ಫರ್ಹಾದ್ ಯನಪೋಯ ಅವರು, ಪದ್ಮನಾಭ ದೇಸಿಕಾಚಾರಿ ಅವರ ಕೊಡುಗೆಗೆ ನಾವು ಧನ್ಯವಾದ ಸಲ್ಲಿಸಲು ಬಯಸುತ್ತೇವೆ. ಈ ಪೋರ್ಟೇಬಲ್ ಅಲ್ಟ್ರಾಸೌಂಡ್ ಯಂತ್ರವು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಬೆಲೆಬಾಳುವ ಕೊಡುಗೆಯಾಗಿದ್ದು, ಇದರಿಂದಾಗಿ ನಮ್ಮ ವೈದ್ಯಕೀಯ ವೃತ್ತಿಪರರಿಗೆ ಸುಧಾರಿತ ರೋಗ ಲಕ್ಷಣ ಪತ್ತೆ ಸೇವೆಗಳನ್ನು ಒದಗಿಸಲು ನೆರವು ದೊರೆಯಲಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಉತ್ತರಾಖಂಡದ ಗಂಗಾನಾನಿ ಬಳಿ ಪ್ರವಾಸಿ ಹೆಲಿಕಾಪ್ಟರ್ ಸಿಡಿದು ಉದುರಿದ ದುರಂತದಲ್ಲಿ ಗಾಯಗೊಂಡವರೊಬ್ಬರು ಮರಣಿಸಿದ್ದರಿಂದ ಸಾವಿಗೀಡಾದವರ ಸಂಖ್ಯೆಯು 6ಕ್ಕೇರಿತು. ಅಲ್ಲದೆ ಗಾಯಗೊಂಡವರು 2. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗಾನಾನಿ ಬಳಿ ಹೆಲಿಕಾಪ್ಟರ್ ಬೀಳುಗೆ ನಡೆದಿದೆ. 5 ಪ್ರವಾಸಿಗರು ಹಾಗೂ ಪೈಲಟ್ ಮರಣ ಹೊಂದಿದ್ದಾರೆ. 3 ಗಾಯಗೊಂಡಿದ್ದವರಲ್ಲಿ 2 ತೀವ್ರವಾಗಿ ಗಾಯಗೊಂಡಿದ್ದು, ಅವರಲ್ಲಿ ಪೈಲಟ್ ಆಸ್ಪತ್ರೆಗೆ ಸಾಗಿಸಿದಾಗ ಸಾವಿಗೀಡಾಗಿದ್ದಾರೆಂದು ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಸಂರಕ್ಷಣಾ ಕಾರ್ಯ ಮುಂದುವರೆದಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳವರು ಹಾಜರಿದ್ದಾರೆ. ಜಿಲ್ಲಾಡಳಿತದ ತುರ್ತು ವ್ಯವಸ್ಥೆಯು ಹೆಲಿಕಾಪ್ಟರ್ ಬಿದ್ದ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಸರಿ ನೋಡುತ್ತಿದೆ. ಸತ್ತ ಪ್ರವಾಸಿಗರು 5 ಮಹಿಳೆಯರಾಗಿದ್ದಾರೆ. 61ರ ಕಲಾ ಸೋನಿ, 57ರ ವಿಜಯಾ ರೆಡ್ಡಿ, 56ರ ರುಚಿ ಅಗರ್ವಾಲ್ ಮುಂಬೈಯವರು, 79ರ ರಾಧಾ ಅಗರ್ವಾಲ್ ಉತ್ತರ ಪ್ರದೇಶದವರಾದರೆ 48ರ ವೇದಾವತಿ ಕುಮಾರಿ ಆಂಧ್ರ ಪ್ರದೇಶದವರು. ಮರಣ ಹೊಂದಿದ ಪೈಲಟ್ ಗುಜರಾತ್ ಮೂಲದ 60ರ ರಾಬಿನ್ ಸಿಂಗ್. ಗಾಯಗೊಂಡವರಲ್ಲಿ ಆಂಧ್ರಪ್ರದೇಶದ 51ರ ಭಾಸ್ಕರ್ ತೀವ್ರವಾಗಿ ಗಾಯಗೊಂಡು ಸಾವಿನೊಡನೆ ಹೋರಾಡುತ್ತಿದ್ದಾರೆ. ಪ್ರವಾಸಿಗರು ಡೆಹ್ರಾಡೂನ್ನಿಂದ ಹರ್ಸಿಲ್ ಹೆಲಿಪ್ಯಾಡ್ಗೆ 30 ಕಿಲೋಮೀಟರ್ ಬಂದಾಗ ವಿಪತ್ತು ನಡೆದಿದೆ. ಹತ್ತಿರದ ಗಂಗಾನಾನಿಗೆ ಅವರು ರಸ್ತೆಯಲ್ಲಿ ಹೋಗಲಿದ್ರು.
ಆಪರೇಷನ್ ಸಿಂಧೂರ್ ಸಂಬಂಧವಾಗಿ ಇಂದು ದಿಲ್ಲಿಯಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಸಿ ಸರ್ಕಾರದ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಪ್ರಬುದ್ಧತೆ ತೋರಿಸಿವೆ ಎಂದು ಕೇಂದ್ರ ಸರ್ಕಾರದ ಪರವಾಗಿ ಸಭೆಗೆ ತಿಳಿಸಲಾಯಿತು. ಪಹಲ್ಗಾಮ್ ಕಗ್ಗೊಲೆಯ ಬಳಿಕ ಸರ್ವಪಕ್ಷ ನಡೆಸಿದ ಬೆರಳೆಣಿಕೆ ದಿನಗಳಲ್ಲಿ ಆಪರೇಷನ್ ಸಿಂಧೂರ್ ಪರವಾಗಿ ಈ ವರ್ಷ ಪಕ್ಷಗಳ ಸಭೆ ನಡೆಸಲಾಯಿತು. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್, ಸಂಸದೀಯ ಮಂತ್ರಿ ಕಿರಣ್ ರಿಜಿಜು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಿಜೆಪಿ ಅಧ್ಯಕ್ಷರಾದ ಜೆಪಿ ನಡ್ಡಾ ಸರ್ಕಾರದ ಪರ ಹಾಜರಿದ್ದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಸುದೀಪ್ ಬಂದೋಪಾಧ್ಯಾಯ, ದ್ರಾವಿಡ ಮುನ್ನೇಟ್ರ ಕಳಂಗಂನ ಸಂಸದ ಟಿಆರ್ ಬಾಲು, ಎಎಪಿಯ ಸಂಜಯ್ ಸಿಂಗ್, ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್, ಯುಬಿಟಿ ಶಿವಸೇನೆಯ ಸಂಜಯ್ ರಾವತ್, ಎನ್ಸಿಪಿಯ ಸುಪ್ರಿಯಾ ಸುಳೆ, ಸಿಪಿಎಂನ ಜಾನ್ ಬ್ರಿಟಸ್, ಬಿಜೆಡಿಯ ಸಸ್ಮಿತ್ ಪಾತ್ರ, ಫಾರೂಕ್ ಅಬ್ದುಲ್ಲಾ ಮೊದಲಾದವರು ಹಾಜರಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು, ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ನಾಶ ಮಾಡಲಾಗಿದೆ. 100ರಷ್ಟು ಉಗ್ರ ವೈರಿಗಳನ್ನು ಕೊಲ್ಲಲಾಗಿದೆ ಎಂದು ರಾಜನಾಥ್ ಸಿಂಗ್ ಮಾಹಿತಿ ನೀಡಿದರು. साथियों, जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक नया इतिहास रच दिया है. साथियों, भारत की सेना ने सटीकता, सतर्कता और संवेदनशीलता के साथ कार्रवाई की है. हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने, सिविलियन पॉपुलेशन को जरा भी प्रभावित न होने देने की संवेदनशीलता भी हमारी सेना ने दिखाई है. ಈ ವಿಷಯದಲ್ಲಿ ನಾವು ಸರ್ಕಾರಕ್ಕೆ ಪೂರ್ಣ ಸಹಕಾರ ನೀಡುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದರು. ರಾಷ್ಟ್ರೀಯ ಹಿತಾಸಕ್ತಿಯ ದಾಳಿ ಇದು. ರಾಷ್ಟ್ರೀಯ ಭದ್ರತೆ ಇದರಲ್ಲಿ ಅಡಗಿದೆ ಎಂದ ಮೇಲೆ ಅದನ್ನು ವಿವರಿಸುವಂತಿಲ್ಲ. ನಮ್ಮ ಬೆಂಬಲ ಅದಕ್ಕಿದೆ. ಆದರೆ ಪ್ರಧಾನಿ ಮೋದಿಯವರು ಇಂತಹ ಸಭೆಗಳಿಗೆ ಹಾಜರಾಗದಿರುವುದು ಕರ್ತವ್ಯ ಲೋಪ ಎಂದು ಮಲ್ಲಿಕಾರ್ಜುನ ಖರ್ಗೆಯವರು ಕಾಲೆಳೆದರು. ಒಟ್ಟಾರೆ ಎಲ್ಲಾ ಪಕ್ಷಗಳವರು ಒಗ್ಗಟ್ಟಿನ ಬೆಂಬಲ ಘೋಷಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮವು ಮೇ 10ರಂದು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸಮಾವೇಶ ನಡೆಯುವ ಸ್ಥಳದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಮೇ 10ರಂದು ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ನಡೆಯಲಿದೆ. ಸ್ವಸಹಾಯ ಗುಂಪಿನ ಸದಸ್ಯರುಗಳು ಈ ಸಮಾವೇಶಕ್ಕೆ ಆಗಮಿಸಿ ತಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಮಾವೇಶವು ಚಾರಿತ್ರಿಕ ಸಮಾವೇಶ ಆಗಲಿದೆ ಎಂದರು. ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೂರದಿಂದ ಅಂತ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ, ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ
ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು 1:30ಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ. ತಾವು ನೋಡ್ಬೋದು, ತಾವು ಕೂಡ ದೃಶ್ಯ ಮಾಧ್ಯಮದ ಮಿತ್ರರು ಇಂಥ ಹಲವು ಸಮಾರಂಭಗಳನ್ನು ಕಂಡಿದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆ ತಾವು ಕಂಡಿರ್ಬೋದು. ಆದರೆ ನಾನು ಕಂಡಾಗ ನಾವು ಮೊದಲು ಮಂಗಳೂರಿನ ನೆಹರು ಮೈದಾನಲ್ಲಿ ಮಾಡಬೇಕಂತಿದ್ದು, ಆದರೆ ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಕಂಡಾಗ ನಾನು ಬಹಳ ದಿವಸದಲ್ಲಿ ಎಲ್ಲ ಸಮಾರಂಭಗಳಿಗೂ ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ತೇವೆ. ಆದರೆ ಇಷ್ಟು ವ್ಯವಸ್ಥಿತವಾದಂಥ ಒಂದು ನಾಳಿನ ಸಮಾವೇಶ ಹಿಂದೆಂದೂ ನಡೆಯಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾಳಿನ ಸಮಾವೇಶ ಯಶಸ್ವಿಗೊಳಿಸಿದರೆ ನಮ್ಮ ಜಿಲ್ಲೆಗೆ ಒಂದು ಹೆಸರು, ನಮ್ಮ ರಾಜ್ಯಕ್ಕೆ ಒಂದು ಹೆಸರಾಗ್ತದೆ. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅವರು ಮಾತನಾಡಿ, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು 25 ವರ್ಷಗಳ ಹಿಂದೆ ಕಂಡಂತಹ ಕನಸು ನನಸಾಗಿದೆ. ಮಹಿಳೆಯರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಆರ್ಥಿಕ ಸಬಲೀಕರಣವಾಗಬೇಕು, ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭಿಸಿದ್ರು. ಇಂದು ಅದು ರಜತ ಸಂಭ್ರಮವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅದೇ ರೀತಿಯ ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗಬಹುದು, ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗಬಹುದು. ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ. ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂತ ಆ ಗುಂಪು ಸಾಲವನ್ನು ನಾವು ಕೊಡುವಂತದ್ದು. ಯಾವತ್ತೂ ಕೂಡ 100% ಅವರು ಮರುಪಾವತಿ ಮಾಡಿರುವಂತದ್ದು. ವಸೂಲತಿ ಅಂತ ಅಧ್ಯಕ್ಷರು ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂತ ಒಂದು ಸಂಘ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ. ಈ ಸಂದರ್ಭ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಇರುವತ್ತೂರು, ಮೇಘರಾಜ್ ಆರ್ ಜೈನ್, ಸುನಿಲ್ ಕುಮಾರ್ ಬಜಗೋಳಿ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರಿಂದ ಗುರುದೀಕ್ಷೆ ಪಡೆದ ಫಾದರ್ ಸ್ಟ್ಯಾನಿ ಲಿಸ್ಟನ್ ಪಿಂಟೋ ಇವರು ಸೂರಿಕುಮೇರುವಿನಲ್ಲಿರುವ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಪ್ರಥಮ ಕೃತಜ್ಞತಾ ಬಲಿಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಯಾಜಕ ಫಾದರ್ ಸ್ಟ್ಯಾನಿ ಪಿಂಟೋ ಅವರು, ಇದೇ ಧರ್ಮ ಕೇಂದ್ರದ ವ್ಯಾಪ್ತಿಯಲ್ಲಿ ಹುಟ್ಟಿ ಬೆಳೆದ ನಾನು ಇಲ್ಲಿ ಬಹಳಷ್ಟು ಬಾರಿ ಬಲಿಪೂಜೆಗೆ ಬರುತ್ತಿದ್ದೆ. ದೇವರ ಆಶೀರ್ವಾದದಲ್ಲಿ ನಾನು ಬಲಿಪೀಠದಲ್ಲಿ ದೇವರ ಯಾಜಕನಾಗಲು ನನಗೆ ಭಾಗ್ಯ ದೊರಕಿತು ಎಂದರು. ಪೂಜೆಯ ಬಳಿಕ ನೂತನ ಯಾಜಕರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೂರಿಕುಮೇರು ಬೋರಿಮಾರ್ ಚರ್ಚ್ ಧರ್ಮಗುರು ವಂದನೀಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಧರ್ಮ ಕೇಂದ್ರದ ಪರವಾಗಿ ನೂತನ ಯಾಜಕರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಮಂಗಳೂರು ಕಾರ್ಮೆಲೈಟ್ ಸಂಸ್ಥೆಯ ಕರ್ನಾಟಕ ಗೋವಾ ಪ್ರಾಂತೀಯ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಸೋಜಾ ನೂತನ ಯಾಜಕರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲಾ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಭಕ್ತಾದಿಗಳಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರ್ಮೆಲೈಟ್ ಸಂಸ್ಥೆಯ ಧರ್ಮಗುರುಗಳು, ವಿವಿಧ ಧರ್ಮಕ್ಷೇತ್ರದ ಧರ್ಮಗುರುಗಳು, ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನೂತನ ಯಾಜಕರನ್ನು ಸೂರಿಕುಮೇರು ಬೋರಿಮಾರ್ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಆಲ್ವಿನ್ ಪಾಯ್ಸ್,
ಆಯೋಗಗಳ ಸಂಯೋಜಕರಾದ ಎಲಿಯಾಸ್ ಪಿರೇರಾ ಮತ್ತು ಕೆಥೋಲಿಕ್ ಸಭಾ ಸೂರಿಕುಮೇರು ಬೋರಿಮಾರ್ ಘಟಕದ ಅಧ್ಯಕ್ಷ ಥೋಮಸ್ ಲಸ್ರಾದೋ ಹಾಗೂ ಕೆಥೋಲಿಕ್ ಸಭಾ ವಿಟ್ಲ ವಲಯದ ಅಧ್ಯಕ್ಷ ರೋಷನ್ ಬೋನಿವಾಸ್ ಮಾರ್ಟಿಸ್ ಅಭಿನಂದನೆಗಳನ್ನು ಸಲ್ಲಿಸಿದರು. म्हणटोच हें ताका आलकूंज आसा पिंटो पूण स्टॅनिंग उर्त आसा. स्टॅनी इज अ शॉर्ट फॉर्म ऑफ स्टॅनिस्लावस. स्टॅनिस्लावस म्हणजे जोयत हाडटा तसलो, हू अचीव्स ग्लोरी. म्हणटोच तुज्या जिवितांत जायतें जोयत तुवें आपणावचें, तूं यशस्वन जावचो, पूण तुजेर पातयेवन न्हय. हांव बँगलोर आसतां आनी तुवें जायतीं वर्सां आर्च बिशप अल्फॉन्स मतायस म्हणून आसलो. रिटायर्ड जाल्लो, मागीर थंय सेंट जॉन्स मेडिकल हॉस्पिटलांत थंय सेवा आपली दितालो. आनी जेन्ना हांव ह्या हॉस्पिटलांत वेतालो तेन्ना ताका बेट करूंक वेतालो. चड करून तो सदांच लोबार दिसतालो. ही वूड ऑलवेज बी एकोडो पासून आसल्यार, रुमान आसल्यार पासून सदांच लोबार आसतालो. एक दीस तो पॅन्ट शर्टार आसलो आनी एकल्या चेड्यान भुरग्यान ताका पळयलो आनी मांयक सांगलें, माय 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 आयज बीस साहेब मुनीस जाला. ಮಹಮ್ಮದ್ ಅಲಿ ವಿ4 ನ್ಯೂಸ್ ವಿಟ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ. ಕೆಣಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ. ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ್ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಬೇಕಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ. ಅವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪ ನಡೆಸಿದ್ದಾರೆ. ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ. ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡುತ್ತಾರೆಂದರೆ ಕೊಲೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು? ಆದ್ದರಿಂದ ಶೀಘ್ರವೇ ಪ್ರಕರಣವನ್ನು ಎನ್ಐಎಗೆ ವಹಿಸಿಕೊಡಬೇಕಿದೆ. ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಂಗಳೂರು ಬಿಜೆಪಿ ಮಂಡಲವು ಒತ್ತಾಯಿಸುತ್ತದೆ ಎಂದರು. ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ. ಆಗಿರುವಾಗ ಇದೇ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ, ಇವತ್ತು ಯುಟಿಕಾದವರು ಮಾತಾಡಿದ್ದು ಹಂತಕರ ಪರವಾಗಿ. ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಸದಾಶಿವಳ್ಳಲ್ರೆ, ನೀವು ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿಕಾದವರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಏನು, ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ. ಅನುಕಂಪ ತೋರಿಸಬೇಕಿತ್ತಲ್ಲ. ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಸುಹಾನ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ನೀವು ಹಣೆಪಟ್ಟಿ ಕಟ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೇನೆ, ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನನ್ನು ಕೊಲ್ಲುವಂಥ ಯಾವುದಾದ್ರೂ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ರೌಡಿ ಶೀಟರನ್ನು ಕೊಲ್ತೀರಾ? ಇದು ಒಂದು ರೀತಿಯ, ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು. ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ನಮ್ಮ ಯುಟಿ ಖಾದರ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಪಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಖುಷಿ ಪಟ್ಟು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ, ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಆಪರೇಷನ್ ಸಿಂಧೂರ್ ಶಕ್ತಿಶಾಲಿ ಆಪರೇಷನ್ ಎಂದು ಹೇಳಿರುವ ನಿವೃತ್ತ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರು ಸೋಫಿಯಾ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಫೋಟೋ ಸಮೇತ ಅಭಿಪ್ರಾಯ ಹೇಳಿದ್ದಾರೆ. ಇಬ್ಬರು ಮಹಿಳಾ ವೀರಾಂಗನೆಯರ ಸಮಯೋಚಿತ ನಿರ್ಧಾರ ಆಪರೇಷನ್ ಸಿಂಧೂರ್ನಲ್ಲಿ ಇರುವುದು ಶ್ಲಾಘನೀಯ ಎಂದಿರುವ ಸಾನಿಯಾ ಮಿರ್ಜಾರು ತನ್ನ ಪೋಸ್ಟ್ಗೆ ಸೋಫಿಯಾ, ವ್ಯೋಮಿಕಾ ಅವರ ಫೋಟೋಗಳನ್ನೇ ಬಳಸಿದ್ದಾರೆ. ಈ ಫೋಟೋಗಳು ಮತ್ತು ದಾಳಿಯು ದೇಶದ ಹೆಸರಿನಲ್ಲಿ ನಾವು ಯಾರು, ಏನು ಎಂಬುದನ್ನು ಸ್ಪಷ್ಟಪಡಿಸಿದೆ ಎಂದು ಸಾನಿಯಾ ಸ್ಪಷ್ಟಪಡಿಸಿದ್ದಾರೆ.
ಕಿರಿಮಂಜೇಶ್ವರದ ಶ್ರೀ ಅಗಸ್ತೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀ ಮನ್ಮಹಾ ರಥೋತ್ಸವ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಮೇ 7ರಿಂದ ಮೇ 14ರವರೆಗೆ ನಡೆಯಲಿದೆ. ಮೇ 8ರಂದು ಧ್ವಜಾರೋಹಣ, ಬಲಿ, ಸಂಜೆ 5:30ಕ್ಕೆ ವಸಂತೋತ್ಸವ, ಸಂಜೆ 6:30ಕ್ಕೆ ಪುರ ಮೆರವಣಿಗೆ, ಕಟ್ಟೆ ಉತ್ಸವ, ರಥಬೀದಿ ಕಟ್ಟೆಯಲ್ಲಿ ವಸಂತೋತ್ಸವ ಸಂಭ್ರಮದಿಂದ ನಡೆಯಲಿರುವುದು. ಮೇ 9ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ರುದ್ರಾಭಿಷೇಕ, ಕಲಶಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ನಿತ್ಯ ಬಲಿ, ಮಂಗಳಾರತಿ, ಸಂಜೆ 6 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ ನಡೆಯಲಿರುವುದು. ಮೇ 10ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಶ್ರೀ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ, ಪುರ ಮೆರವಣಿಗೆ, ಕಟ್ಟೆ ಉತ್ಸವ ನಡೆಯಲಿದೆ. ಮೇ 11ರಂದು ಪೂರ್ವಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಕೆರೆಕಟ್ಟೆ ಹನುಮಂತ ದೇವಸ್ಥಾನದಲ್ಲಿ ವಸಂತೋತ್ಸವ, ಸಂಜೆ 7 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ವಸಂತೋತ್ಸವ,